ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಮೊದಲಿಗೆ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಈ ಬಾರಿ ದೀಪಾವಳಿಯನ್ನ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ. ಆದ್ರೆ ಸ್ಪಂದನದಲ್ಲಿ ಇವತ್ತು ಬೇರೆ ರೀತಿಯ ಹಾವಳಿದೆ, ಕಾಂತಾರ ಹಾವಳಿ ಅಂತ ಹೇಳ್ಬೋದು. ಇವತ್ತು ಕಾಂತಾರದ ರಾಮಪಣ್ಣ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್. ಈಗ ಪ್ರಕಾಶ್ಗಿಂತ ಜಾಸ್ತಿ ರಾಮಪಣ್ಣ ಅಂತ ಫೇಮಸ್ ಆಗಿದ್ದೀರಾ. ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಈ ದೊಡ್ಡ ಸಕ್ಸಸ್ಗೆ. ಪ್ರತಿ ಬಾರಿ ಹೇಳಿದ ಹಾಗೆ ಎಲ್ಲಾ ಕಡೆ ಇಂಟರ್ವ್ಯೂ ಕೊಟ್ಟು ಸುಸ್ತಾಗಿರ್ತೀರಿ ಸರ್. ಕಾಂತಾರದ್ದು ಸ್ಟೋರಿ ಬಹುಶಃ ಕನ್ಸಲ್ಲೂ ಅದೇ ಬರ್ತಾ ಇರ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಒಂದು ಕೇಳ್ತೇನೆ, ಕಾಂತಾರದ ಆಕ್ಟರ್ ಆಗಿ ಅಲ್ಲ, ಅದರ ತಂಡದವರಾಗಿ ಅಲ್ಲ, ಒಬ್ಬ ಪ್ರೇಕ್ಷಕನಾಗಿ ಕಾಂತಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸರ್. ಸ್ಪೆಷಲ್ ಅದೇ, ನಾನು ಈ ಸಿನಿಮಾನ ರಿಲೀಸ್ ಆಗೋ ಮುಂಚೆ ನೋಡಿದ್ದೆ. ಆಸ್ ಅ ಆಡಿಯನ್ಸ್ ಆಗಿ ನನ್ಗೆ ರಾಂಪ ಗೊತ್ತಿಲ್ಲ, ಆ ಸಿನಿಮಾದಲ್ಲಿ ರಾಂಪ ಏನ್ ಮಾಡಿದೇನೆ ಗೊತ್ತಿಲ್ಲ. ಬಟ್ ಸಿನಿಮಾ ನೋಡಿ ನಾನೊಂದು 10 ರಿಂದ 15 ನಿಮಿಷ ನಾನು ಮಾತೇ ಆಡಿಲ್ಲ. ಸ್ಟುಡಿಯೋದಲ್ಲಿ ನೋಡಿದ್ದೆ, ಅಜನೀಶ್ ಲೋಕನಾಥ್ ಅವರ ಸ್ಟುಡಿಯೋದಲ್ಲಿ ನಾವು ನೋಡಿದ್ದೆ ಆ ಸಿನಿಮಾ. ಮ್ಯೂಸಿಕ್ BGM ನಡೀತಾ ಇತ್ತು, ಆ ಟೈಮಲ್ಲಿ ನೋಡಿದ್ವಿ. ಅದೆಲ್ಲ ಆಗಿ ಒಂದು ಫೈನಲ್ ಆಗಿ ಒಂದು ಇದು ನೋಡಿದ್ವಿ. ಫುಲ್ ನೀರು ತುಂಬಿಕೊಂಡಿತ್ತು ಕಣ್ಣಲ್ಲಿ. ರಿಷಬ್ ಸರ್ ಜೊತೆ ಮಾತಾಡಕ್ಕಾಗಿಲ್ಲ ನಂಗೆ. ಸ್ವಲ್ಪ ಹೊತ್ತೆಲ್ಲ ಬಿಟ್ಟು ಗಟ್ಟಿ ತಪ್ಕೊಂಡು ಹಿಡ್ದೆ ಅವ್ರನ್ನ. ಮೊದಲಿಂದ ಅವ್ರ ಡಿರೆಕ್ಷನ್ಗೆ ಫ್ಯಾನ್ ನಾನು. ಒಂಥರ ಬೇರೆ ತರ ಡಿರೆಕ್ಷನ್ ಇರುತ್ತೆ, ಮಜವಾಗಿ ಸಿನಿಮಾ ಮಾಡ್ತಾರೆ. ಇದಾದ್ಮೇಲೆ ನಾನು ಅವ್ರದ್ದು ಫ್ಯಾನ್ ಆಗ್ಬಿಟ್ಟೆ. ಎಲ್ಲದಕ್ಕೂ ಫ್ಯಾನ್ ಆಗ್ಬಿಟ್ಟೆ. ಅಲ್ಲೇ ಹೇಳ್ದೆ ಅವ್ರಿಗೆ, ಸರ್ಗೆ ಕೂಡ ಹಾಗೆ. ಅವತ್ತು ಅನ್ಸ್ತು ಈ ಸಿನಿಮಾ ಡೆಫಿನೆಟ್ ಆಗಿ ಒಂದು ಲೆವೆಲ್ ಹೋಗುತ್ತೆ ಅನ್ನುವಂಥದ್ದು. ಬಟ್ ಈ ಲೆವೆಲ್ಗೆಲ್ಲ ಒಂದು ಲೆವೆಲ್ ಹೋಗುತ್ತೆ, ಇದು ಇಷ್ಟಪಡ್ತಾರೆ ಜನ ಅನ್ನುವಂಥದ್ದು. ಬೇರೆ ರೀತಿಯೆಲ್ಲ ಆಯ್ತು. ಜನರದ್ದು ಮತ್ತು ದೇವರ ಲೆಕ್ಕಾಚಾರ ಬೇರೆನೇ ಇತ್ತು, ಅದಾಗಿದೆ ಈಗ ಆಗಿದೆ. ಸೊ ಪ್ರೇಕ್ಷಕರಾಗಿ ನೀವು ಗೆದ್ದಿದ್ದೀರಿ. ಯಾಕಂತ ಹೇಳಿದ್ರೆ ರಾಮಪಣ್ಣ ಅನ್ನುವಂಥ ಪಾತ್ರ ಇದೆ ಅಲ್ಲ ಸರ್. ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ಎಲ್ಲರೂ ದೈವಿಕತೆ ಹಾಗೆ ಹೀಗೆ ಅಂತ ಎಲ್ಲರೂ ಹೊಗಳಿದ್ರು, ನಮ್ಗೆ ಅದೊಂದು ಖುಷಿ ಆಯ್ತು. ಬಟ್ ನಾನ್ ಬಂದು ಹೇಳ್ತಾ ಇದ್ದೆ ನಂಗೆ ಕಾಮಿಡಿ ಇಷ್ಟ ಆಯ್ತು ಅಂತ. ಸೊ ನೀವು ಅದರಲ್ಲಿ ಫಸ್ಟ್ ಹಾಫ್ ಅಲ್ಲಿ ಒಂದು ಬೇರೆ ನಮ್ಮ ಮುಖದಲ್ಲಿ ನಗು ಇತ್ತು. ಸೊ ಇಡೀ ನಾವು ಕೂತ್ಕೊಂಡ ಥಿಯೇಟರ್ ಅಲ್ಲೂ ಅಷ್ಟೇ ಎಲ್ಲರೂ ನಗಾಡ್ತಾ ಇದ್ರು ನಿಮ್ಮ ಒಂದೊಂದು ಪಂಚಿಗೆ. ಸೊ ಇವತ್ತು ದಡ್ಡ ಪ್ರವೀಣ ಇರ್ತಿದ್ದೆ, ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ಗಾಡಿ ಬಿಡ್ಲಿಕ್ಕೆ ಕಲಿಸ್ತೀರಾ ಅಂತ. ಎಸ್. ಸೊ ಸರ್ಕಾರಿ ಪ್ರೌಢಶಾಲೆ ಕಾಸರಗೋಡು ಅದೊಂದು ಒಂದು ಸಿನಿಮಾ ಆದ ನಂತರ ಅದ್ರಲ್ಲೊಂದು ಬೇರೆ ರೀತಿ ಪಾತ್ರ, ಸೈಮಾ ಅವಾರ್ಡ್ ಕೂಡ ಬರುತ್ತೆ. ಇದೊಂದು ಬೇರೆ ರೀತಿ ಪಾತ್ರ. ಜಾಸ್ತಿ ಭಕ್ತಿ ಉಕ್ಕಿ ಹರಿಯುವಂಥದ್ರಲ್ಲಿ ನೀವು ಹಾಸ್ಯದ ಒಂದು ಏನ್ ಹೇಳುವಂತ ರಸದೌತಣವನ್ನ ಕೊಟ್ರಿ. ಅದ್ರಲ್ಲಿ ಕಾಂತಾರದಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು? ನಿಮ್ಮ ಫೇವ್ರೆಟ್ ಪಾತ್ರ, ನಿಮ್ಮ ಪಾತ್ರವನ್ನು ಬಿಟ್ಟು ಹಾಸ್ಯ ಅಂತ ಹೇಳ್ತಾ ಇದ್ರೆ ಅಲ್ಲ, ಯಾವುದು ಆಗ್ಬೋದು ನಿಮ್ಗೊಂದು ಈ ಪಾತ್ರ ನೋಡಿ. ಫೇವ್ರೆಟ್ ಅಂದ್ರೆ ರಿಷಬ್ ಸರ್ ಪಾತ್ರ ತುಂಬಾ ಫೇವ್ರೆಟ್. ಅದು ಬಿಟ್ರೆ ಮತ್ತೆ ಸುಂದರನ ಪಾತ್ರ ಒಂಥರ ಮಜಾ ಇದೆ. ಆ ಪಾತ್ರನು ಬರಿಬೇಕಾದ್ರೂ ನಾವು ಅದು ತುಂಬಾ ಎಂಜಾಯ್ ಮಾಡಿ ಬರಿತಾ ಇದ್ವಿ. ಆ ಪಾತ್ರ ನೆನ್ಸಿ ಅಂದ್ರೆ ಯಾವಾಗ ತಲೆಯಲ್ಲಿ ಆ ಕ್ಯಾರೆಕ್ಟರ್ ಇವರಿಗಂತ ಫಿಕ್ಸ್ ಆಗುತ್ತೆ, ದೀಪಕ್ ರೈ ಅವರಿಗೆ. ಸೊ ಆಮೇಲೆ ಇನ್ನೂ ಎಂಜಾಯ್ ಮಾಡ್ತಿದ್ವಿ, ಅಂದ್ರೆ ಒಂದು ವಿಜುವಲ್ ಹೊಡುತ್ತಲ್ಲ ಅವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಸೊ ಇನ್ನು ಮಜಾ ಮಾಡ್ಕೊಂಡು ಬರಿತಾ ಇದ್ವಿ ಆ ಪಾತ್ರನ. ಸೊ ಅಲ್ಲಿ ಡೈಲಾಗ್ಸ್ ಎಲ್ಲ ಬರ್ತಿತ್ತಲ್ಲ ಸರ್, ಹೆವಿ ಪಂಚ್ ಇರ್ತಿತ್ತು. ಸೊ ನಿಮ್ಮ ಮನದಾಳದ ಮಾತುಗಳ ಅಥವಾ ಸ್ಕ್ರಿಪ್ಟ್ ಅಲ್ಲಿ? ಸ್ಕ್ರಿಪ್ಟ್ ಅಲ್ಲೇ ಎಲ್ಲ ಮಾಡಿದ್ವಿ ನಾವು. ಅಂದ್ರೆ ಸ್ಕ್ರಿಪ್ಟ್ ನಾನು ರೈಟರ್ ಅಲ್ವಾ ಅದ್ರಲ್ಲಿ, ಜೊತೆಗೆ ಬರ್ದ ಕಾರಣ ಎಲ್ಲ ಮಜವಾಗಿ. ಅಂದ್ರೆ ಸಾಧಾರಣವಾಗಿ ರಿಷಬ್ ಸರ್ ಕಥೆಗಳೇ ಹಾಗೆ ಇರುತ್ತೆ, ಅವರಿಗೆ ತುಂಬಾ ಹ್ಯೂಮರ್ ಆಗಿರ್ಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡೋದಾದ್ರು ಅದ್ರ ಜೊತೆಗೆ ಮಜಾ ಇರಬೇಕು ಸಿನಿಮಾ. ಅದಕ್ಕಿಂತ ಬೇರೆ, ಬಿಕಾಸ್ ನಿಮ್ಗೆ ಆ ತರ ಸಿನಿಮಾ ಇದ್ರೆ ಮಾತ್ರ ನಮ್ಗೆ ನೋಡೋಕು ಒಂದು ಖುಷಿ ಆಗುವಂತದ್ದು. ಬರೀ ಇದ್ರ ಬಗ್ಗೆನೆ ಒಂದು ಕಥೆಗಳನ್ನ ಒಂದು ನಾವ್ ಏನ್ ಹೇಳಲಿಕ್ಕೆ ಹೊರಟಿದ್ವಿ ಅದನ್ನ ಮಾತ್ರ ಒಂದು ಕಥೆ ಮಾಡಿದ್ರೆ ನಿಮ್ಗೆ ಸಿನಿಮಾನು ಬೋರ್ ಆಗ್ಬಿಡುತ್ತೆ. ಬಹುಶಃ ಅದಕ್ಕೆ ಇದೊಂದು ದೊಡ್ಡ ಸಕ್ಸಸ್ ಅನ್ಸುತ್ತೆ ನನಗೆ. ತುಂಬಾ ಮಜವಾಗಿ ಒಂದು ಕಥೆನ ಮಾಡ್ಕೊಂಡು ಅದಕ್ಕೆ ಎಂಡಿಗೆ ಈ ತರ ಇರುತ್ತೆ, ಇದನ್ನ ನಾವು ಹಿಂಗಿರ್ಬೇಕಿತ್ತು ಅಂತ ಒಂದು ಮೆಸೇಜ್ ಅನ್ನು ಕೊಟ್ಟಾಗ ಜನ ಅದನ್ನು ರಿಸೀವ್ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಸೊ ಅವ್ರದ್ದು ಯಾವಾಗ್ಲೂ ಅದೇ, ಅವರು ಯಾವತ್ತೂ ಹೇಳ್ತಾ ಇದ್ರು ಸಿನಿಮಾ ಗಮ್ಮತ್ ಇರ್ಬೇಕು ಅಂತ ಹೇಳಿ. ಸೊ ಗಮ್ಮತ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ನೀವಂತೂ ತುಂಬಾ ಗಮ್ಮತ್ ಮಾಡಿದಿರಿ ಸರ್. ಸೊ ಶಿವಲೀಲಾ ಹೇಗಿತ್ತು, ರಾಮಪಣ್ಣನ ಲೀಲೆ ಕೂಡ ಹಾಗೆ ಇತ್ತು. ನಿಜ ಜೀವನಕ್ಕೂ ಅದಕ್ಕೆ ಏನಾದ್ರು ಸ್ವಲ್ಪ ಅದು ಲಿಂಕ್ ಇದೆಯಾ ಸರ್? ಇಲ್ಲ ಆತರ ಏನಿಲ್ಲ. ಸುಮಾರು ಜನ ಕಾಲ್ ಮಾಡ್ತಾರೆ, ಸ್ವಲ್ಪ ಗಾಡಿ ಬಿಡ್ಲಿಕ್ಕೆ. ಆಗ ನಾನು ಸುಮ್ನೆ ಹೇಳ್ತೀನಿ ಅವರಿಗೆ, ಇಲ್ಲ ನಿಮಗೆ ಗಾಡಿ ಬಿಡ್ಲಿಕ್ಕೆ ಕಲಿಸಿದ್ರೆ ಮತ್ತೆ ನನಗೆ ಗಾಡಿ ಇರ್ಲಿಕ್ಕಿಲ್ಲ ಅಂತ. ಮತ್ತೆ ಅದು ಹೇಳ್ತೀನಿ. ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ ಸರ್? ಸದ್ಯಕ್ಕೆ 2 ಇದೆ.
ಒಂದು 2 ವೀಲರ್ ಒಂದು 4 ವೀಲರ್. ಓಕೆ, ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಲಾರಿ, ಟೆಂಪೋ ಹಾಗೆ ಸ್ವಲ್ಪ ದೊಡ್ಡದು. ಎಸ್. ಸೊ ಸಿನಿಮಾದ ಸಕ್ಸಸ್ ಬೇರೆ ಸರ್, ಅದ ನಂತರ ಬರುವಂತ ಇಂಟರ್ವ್ಯೂಸ್ಗಳು ಅಥವಾ ನಿಮ್ಮನ್ನು ಹೊಗಳೋದು ಬೇರೆ. ಒಬ್ಬ ಡ್ರಾಮಾ ಆರ್ಟಿಸ್ಟ್ ಆಗಿ ಇದೆಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಸ್ವಲ್ಪ ಗತ್ತಲ್ಲಿ ಏನಾದ್ರು ಕಾಂತಾರದ ನಂತರ ಒಂದು ದೊಡ್ಡ ಹೆಮ್ಮೆ ಏನಾದ್ರು ನಿಮ್ಗೆ ಇದೆಯಾ? ಹೆಮ್ಮೆ ಖಂಡಿತ ಇದೆ. ಹೆಮ್ಮೆ ಇವಾಗ ಮಾಡಿಲ್ಲ ಯಾವಾಗ ಮಾಡುದು ಹೇಳಿ, ಇಷ್ಟೊಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ. ಬಟ್ ಅಹಂಕಾರ ಅಂತೂ ಖಂಡಿತ ಇಲ್ಲ. ಅಹಂಕಾರ ಪಟ್ರೆ ತುಂಬಾ ಕಷ್ಟ ಮುಂದಿನ ಜೀವನ. ಅಂದ್ರೆ ಒಂದು ಸಿನಿಮಾ ಮಾಡಿದಾಗ ನಾವು ಅಭಿನಯ ಆಗಿರ್ಬೋದು, ಬೇರೆ ಯಾವುದೇ ಸಿನಿಮಾ ಅಂತ ಮಾಡಿದಾಗ ಒಂದ್ ಸಿನಿಮಾ ಆದ್ರೆ ಅಲ್ಲಿ ಮುಗ್ದೋಯ್ತು. ಅದೇ ಸಕ್ಸಸ್ ನಡ್ಕೊಂಡು ನಾವು ಅದನ್ನೇ ಮಾತಾಡ್ಕೊಂಡು ಬೇರೆ ಮಾಡಕ್ಕಾಗಲ್ಲ ಯಾವ್ದನ್ನು. ಒಂದು ಸಕ್ಸಸ್ ಆಯ್ತು, ಅಲ್ಲಿ ಮುಗೀತು. ನೆಕ್ಸ್ಟ್ ಸಿನಿಮಾ ಬಂದಾಗ ಮತ್ತೆ ನಾನು ಫ್ರೆಶ್ ಹೊಸ ಸಿನಿಮಾ ಮಾಡ್ತಿದ್ದೀನಿ. ಇದು ಫಸ್ಟ್ ಸಿನಿಮಾ ಅಂತಾನೆ ಮಾಡುವಂತದ್ದು. ಇವಾಗ ನಾನು ಮಾಡಿದ್ದು ಅಷ್ಟೇ. ಯಾವ ಸಿನಿಮಾ ಒಂದು ಸಕ್ಸಸ್ ಆದ್ರೆ ಅದ್ರ ಬೆನ್ನಲ್ಲಿ ಅದಕ್ಕೆ ಅದನ್ನ ಇಟ್ಕೊಂಡು ನಾವು ಇನ್ನೊಂದು ಮಾಡುವಂತದ್ದು ತಪ್ಪು ಅಂತ ನನ್ನ ಇದು. ಅದೇ ಇವಾಗ ಭಯ ಸ್ಟಾರ್ಟ್ ಆಗುತ್ತೆ ಅಷ್ಟೇ ನಮಗೆಲ್ಲ. ಈ ಸಕ್ಸಸ್ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಪ್ರೀತಿ, ಗೌರವ, ರೆಸ್ಪೆಕ್ಟ್ ಕೊಡುತ್ತೋ ಅಷ್ಟೇ ಆ ಪರ್ಸನಲ್ ಅವರಿಗೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ. ಬಿಕಾಸ್ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ. ಮುಂದಿನ ಪಾತ್ರಗಳು ತುಂಬಾ ಚೂಸಿ ಆಗಿರುತ್ತೆ. ಅಂದ್ರೆ ಒಂದಷ್ಟು ಫ್ಯಾನ್ಸ್ಗಳಾಗಿರ್ತಾರೆ. ಸೊ ಎಲ್ಲವನ್ನು ನಾವು ನೋಡ್ಕೋಬೇಕಲ್ಲ. ಸೊ ಅದೇ ಅದು ಸ್ವಲ್ಪ ಭಯ ಇದೆ, ಮುಂದೆ ಹೇಗೆ ನೋಡ್ಕೋಬೇಕು ಅನ್ನುವಂಥದ್ದು. ಒಂದು ಕ್ಯಾರೆಕ್ಟರ್ ಭುಜಂಗ ಅನ್ನುವಂಥದ್ದು ಅದು ತುಂಬಾ ಪಾಪ್ಯುಲರ್ ಆಯ್ತು. ಅದ್ರ ಮೊದಲು ಶ್ರೀನಿವಾಸ್ ಒಂದು ಮೊಟ್ಟೆ ಕತೆ. ಕರೆಕ್ಟ್. ಸೊ ನೀವು ಬಹಳ ಹತ್ರ ಇರುವಂತದ್ದು ನಮ್ಮ RRR ಅವರ ಜೊತೆಗೆ. ಸೊ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಮಾಧ್ಯಮದ ಒಳಗೆ. RRR ಟ್ರೆಂಡಿಂಗ್ ನಡೀತಾ ಇದೆ ಸರ್. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್? ಅದೇ ಏನ್ ಟ್ರೆಂಡಿಂಗ್ ಇದೆ ಅದು ಖಂಡಿತವಾಗ್ಲೂ ಸತ್ಯವಾದ ಮಾತುಗಳು. ಅಂದ್ರೆ ಒಂಥರ ಇಂಡಸ್ಟ್ರಿಲಿ ಏನು ಅಂತ ಅವ್ರಿಗೆ ಏನು ಅಂತ ಹೇಳೋದು ಗೊತ್ತಾಗ್ತಿಲ್ಲ. ವಿಭಿನ್ನವಾದ ಹೊಸ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಜನರಿಗೆ ಬೇಜಾರಾಗದ ರೀತಿಯಲ್ಲಿ ಮನರಂಜನೆ ಕೊಡ್ತಾ ಬರ್ತಾ ಇದೆ. ಒಂದು ರಾಜ್ ಸರ್ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬೋದು, ರಕ್ಷಿ ಸರ್ ಆಗಿರ್ಬೋದು. ಸೊ ಈ ಒಂದು ಎಲ್ಲಾ ತಂಡಗಳಲ್ಲಿ ನಾನು ದೊಡ್ಡ ಖುಷಿಯ ವಿಚಾರ, ಹೆಮ್ಮೆ ಕೂಡ. ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ, ಮುಂದೆ 3 ಜನ ಸೇರಿಸ್ಕೊಂಡು ಸಿನಿಮಾ ಮಾಡಿ ಅಂತ. ಆ ತರದೆಲ್ಲ ಒಪಿನಿಯನ್ಗಳು ತುಂಬಾ ಬರ್ತಾ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳು ಅದು ಆಗ್ಬಹುದು. ಸದ್ಯದಲ್ಲಿ ಎಲ್ಲರೂ ಅವರವರ ಇದ್ರಲ್ಲಿ ಬಿಸಿ ಇದ್ದಾರೆ. ಅದು ಆಗ್ಬೋದು, ಅದ್ರಲ್ಲಿ ನೀವು ಇರ್ಬೋದು. ಇರ್ಲೇಬೇಕು, ಇರ್ಲೇ ನಾನು ಪೆಟ್ ಮಾಡಿ ತಗೊಳ್ತೀನಿ ಈ ಸಿನಿಮಾ ನಾನು ಬೇಕು ಅಂತ. ಸ್ವಲ್ಪ ಕಷ್ಟ ಕೊಡ್ತೇನೆ ಸರ್. ಈ 3 R ಅಲ್ಲಿ ಯಾವ್ದಾದ್ರು 1 R ಅಂತ ಹೇಳಿದ್ರೆ ಒಟ್ಟಿಗೆ 3 ಸಿನಿಮಾಗಳ ಆಫರ್ ಬರುತ್ತೆ. ಒಂದನ್ನ ನೀವು ಸೆಲೆಕ್ಟ್ ಮಾಡಬೇಕು. 3 ಪರ್ಸನ್ ನ ಯಾವ್ದಾದ್ರು ಒಂದು ಸಿನಿಮಾ ಅಥವಾ ಒಬ್ರನ್ನ ಸೆಲೆಕ್ಟ್ ಮಾಡ್ಬೇಕು. ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ಸರ್? ಇಲ್ಲ, ನಾನು ಪಾತ್ರನ ಸೆಲೆಕ್ಟ್ ಮಾಡ್ತೀನಿ. ಅದ್ರಲ್ಲಿ ಬರೋ ಪಾತ್ರ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಗೊತ್ತಿಲ್ಲ, ಅದು ತಪ್ಪ ಸರಿ ನಂಗೆ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ಬರೋ ಪಾತ್ರದಲ್ಲಿ ಯಾವ್ದು ತೂಕ ಇದೆ, ಯಾವ್ದು ಚೆನ್ನಾಗಿದೆ, ಯಾವ್ದು ನಾನ್ ಜನರಿಗೆ ಇನ್ನೂ ಹತ್ರ ಆಗ್ಬಹುದು ಅನ್ನುವಂತ ಪಾತ್ರ ನೋಡಿ ನಾನು ಅದನ್ನ ಆಯ್ಕೆ ಮಾಡ್ತೀನಿ. ಆದ್ರೆ ಸಂದರ್ಭ ಬರ್ಲಿಕ್ಕಿಲ್ಲ. ಮ್ಯಾನೇಜ್ ಮಾಡ್ತೀರಲ್ಲ ಸರ್? ಇದ್ರು ಮ್ಯಾನೇಜ್ ಮಾಡ್ತಾರೆ ಸೊ ಬಂದ್ರೆ ನಾನು ಆತರ ಇರ್ತೀನಿ ಅಷ್ಟೇ. ಎಸ್. ಸೊ ಪ್ರಕಾಶ್ ಸರ್ ನಿಜ ಜೀವನದಲ್ಲಿ ಹೇಗಿದ್ದಾರೆ ಅನ್ನುವಂತ ಕುತೂಹಲ ನನಗೆ. ಸೊ ಹಾಸ್ಯಮಯವಾಗಿ ಇರ್ತೀರ ಅಥವಾ ಸ್ಟ್ರಿಕ್ಟ್ ಆಫೀಸರ್ ತರ ಇರ್ತೀರ? ಎರಡು ಇದೆ ನನ್ನ ಹತ್ರ. ನಿಜ ಹೇಳ್ಬೇಕಂದ್ರೆ ನಾನು ತುಂಬಾ ಮುಂಗೋಪಿ ಬೇಗ ಸಿಟ್ಟು ಬರುತ್ತೆ ನಂಗೆ. ಈಗ ಮೈಕೆಲ್ಲ ತೆಗೆದು ಓಡಾಗಲ್ಲ ಸರ್? ಹಾಗೇನಿಲ್ಲ. ಅಲ್ಲ ಅಂದ್ರೆ ಕೋಪ ಬರೋದು ಒಂದೇ ರೀಸನ್ಗೆ 100% ಗೊತ್ತಿರುತ್ತೆ ನಂಗೆ ತಪ್ಪು ಅಂತ. ಮತ್ತೆ ಅದು ವಾದ ಮಾಡ್ತಾರಲ್ಲ ಅದ್ರ ಮುಂದೆ, ಇಲ್ಲ ಇದು ಅಲ್ಲ ಅಂತ. ಆಗ ನಂಗೆ ತುಂಬಾ ಸಿಟ್ಟು ಬರುತ್ತೆ. ಅಥವಾ ಇನ್ನು ತುಂಬಾ ಇದೆ, ಈಗ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಗಾಡಿ ಹೋಗ್ಬೇಕಾದ್ರೆ ಸುಮ್ನೆ ಹಾರ್ನ್ ಹೊಡಿಯುವಂತದ್ದು ಅಥವಾ ಏನೆಲ್ಲ ಆ ತರದೆಲ್ಲ ಬಂದ್ರೆ ಬೇಗ ಸಿಟ್ಟು ಬಿಡುತ್ತೆ ನಂಗೆ. ಒಂದ್ಸಲ ಇತ್ತೀಚೆಗೆ ಒಂದು ವರ್ಷ ಮೊದ್ಲು ಒಂದು ಗಾಡಿಗೆ ಹೋಗಕ್ಕೆ ಬಿಡ್ಲಿಲ್ಲ ನಾನು. ಸುಮ್ನೆ ಹೈವೇಲಿ ಟ್ರಾಫಿಕ್ ಇದೆ, ಸುಮ್ನೆ ಹಾರ್ನ್ ಹೊಡಿತಾನೆ. ಮುಂದೆ ಗಾಡಿ ಹೋಗಿಲ್ಲ ಅಂದ್ರೆ ಹಿಂದಿನ ಗಾಡಿ ನಾವ್ ಹೆಂಗ್ ಮೂವ್ ಆಗೋದು? ಸುಮ್ಮನೆ ಪ್ಯಾ ಅಂತ ನಾನು ಅವ್ನು ಹೋದ್ರು ಹೋಗಿಲ್ಲ. ಆಮೇಲೆ ಸ್ಲೋ ಮಾಡಿದೆ. ಅವನ್ ಈ ಕಡೆ ಬಂದ, ನಾನು ಈ ಕಡೆ ಬಂದ, ಸುಮಾರಾಯ್ತು. ಬಂದೆ ಅವನು ಬ್ಯಾಗ್ ಮುಂದೆ ಬರಕ್ಕೆ ಬಿಟ್ಟಿಲ್ಲ. ಬಂದು ಇಲ್ಲಿ KBT ಹತ್ರ ಪೊಲೀಸ್ ನಿಂತಿದೆ, ಅಲ್ಲೇ ನಿಲ್ಸಿದೆ ಗಾಡಿ. ನಿಲ್ಸಿ ಅವ್ರಿಗೆ ಹೇಳ್ದೆ ಹಿಂಗೆ ಸ್ಪೀಡ್ ಲಿಮಿಟ್ ಎಷ್ಟು ಕೇಳಿ, ಸಿಟಿ ಸ್ಪೀಡ್ ಲಿಮಿಟ್ ಅಂತ. ಆಮೇಲೆ ಸಾರಿ ಎಲ್ಲ ಕೇಳಿ ಹೋದ ಅವನು. ಅಂದ್ರೆ ನಂಗೆ ಆತರ ಎಲ್ಲ ಇಷ್ಟ ಆಗಲ್ಲ. ಕೆಲವೊಂದು ವಿಷಯಗಳು ಬೇಗ ಸಿಟ್ಟು ಬಂದ್ಬಿಡುತ್ತೆ. ಕೆಲಸ ತಪ್ಪು ಅದು. ಇನ್ನೊಂದು ತುಂಬಾ ತಪ್ಪಾಗುತ್ತೆ. ನಾವು ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಬಟ್ ಅಂತ ವಿಷಯ ಮೊದಲಿಂದ ನಾನು ಬಹುಶಃ ನಾನು ಹುಟ್ಟಿದ ಮೇ 1ಕ್ಕೆ. ಹೌದಾ?
ಕಾರ್ಮಿಕರ ದಿನಾಚರಣೆ. ಹೌದು. ಸೊ ಆತರ ಎಲ್ಲ ಇದು ಬಂದಾಗ ಸ್ವಲ್ಪ ಹೋರಾಟ ಇರುತ್ತಲ್ಲ ಒಂದು. ಓಕೆ, ಈಗ ಸ್ವಲ್ಪ ಡಿಸೈಡ್ ಮಾಡಿ ಸರ್, ನಾವ್ ಯಾವ್ದಾದ್ರು ಹೋರಾಟ ಇಬ್ರು ಒಟ್ಟಿಗೆ ಮಾಡೋಣ. ಡೆಫಿನೆಟ್ಲಿ ಕರೀರಿ ಮಾಡೋಣ. ಎಸ್. ಸೊ ದೀಪಾವಳಿಯ ಹಬ್ಬದ ದಿನ ಇವತ್ತು ನೀವು ನಮ್ಗೆ ಗೆಸ್ಟ್ ಆಗಿ ಸಿಕ್ಕಿದ್ದೀರಿ, ಇದು ನಮ್ಮ ಭಾಗ್ಯ. ಏನಿಲ್ಲ. ಸೊ ದೀಪಾವಳಿ ಅಂತ ಹೇಳಿದ್ರೆ ಪಟಾಕಿಗಳಿದ್ದೇ ಇರ್ತದೆ ಸರ್, ಏನೇ ಒಂದಿದ್ರು ಪಟಾಕಿ ಹಚ್ಚಬಾರ್ದು ಏನಿದ್ರು ನಾವು ಪಟಾಕಿ ಹಚ್ಚೋದನ್ನ ನಿಲ್ಲಿಸ್ತಾ ಇಲ್ಲ, ಅದು ನಮ್ಮ ಒಂದು ಹಕ್ಕು ಅಂತ ನಾವು ಭಾವಿಸ್ತೇವೆ. ಈ ಪಟಾಕಿಗಳಲ್ಲಿ ನಿಮ್ಮನ್ನ ಯಾವ ಪಟಾಕಿ ಅಂತ ಹೇಳ್ತೀರಾ ಸರ್? ನನ್ನನ್ನ ವೆರೈಟಿ ಆಫ್ ಪಟಾಕಿಗಳಲ್ಲಿ ನಾನು ಈಗ ಪಟಾಕಿ ಹೊಳಿಸ್ತಾ ಇದ್ದೀನಿ. ಯಾವ ಪಟಾಕಿ ಅಂತ ಹೇಳ್ಬೋದು? ಸುರ್ಸುರ್ ಬತ್ತಿ ಇರ್ಬೋದು. ಅಲ್ಲ, ನೀವು ದೊಡ್ಡದು ಯೋಚನೆ ಮಾಡ್ತೀರಾ? ದೊಡ್ಡದು ಆಟೋ ಬಾಂಬ್ ಅಂತಲ್ಲ, ಬಟ್ ಬೀಡಿ ಪಟಾಕಿ ಅಂತ ಅಂದ್ರೂ ತಪ್ಪಾಗುತ್ತೆ. ಸೌಂಡ್ ಕಮ್ಮಿ ಇರುತ್ತೆ, ಸ್ವಲ್ಪ ಕೆಲಸ ಕಡೆ ಸೌಂಡ್ ಜೋರೇ ಇರುತ್ತೆ. ಅಂದ್ರೆ ನಮ್ಮ ಫ್ಯಾಮಿಲಿ ಆಗ್ಲಿ ನಮ್ದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಗೆಟ್ ಟುಗೆದರ್ ಮಾಡಿದಾಗ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ, ಗಮ್ಮತ್ ಮಾಡ್ತಾ ಇರ್ತೀವಿ. ಸೊ ಏನ್ ಹೇಳ್ಬೋದು, ಒಂದು ಮಾಲೆ ಪಟಾಕಿ. ಮಾಲೆ ಪಟಾಕಿ ಒಮ್ಮೆಲೆ ಸಿಡಿದು ಹೋಗುತ್ತಲ್ಲ, ಪಟ 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 ಅಂತ. ನಿಂಗೀಗ ಲೇಟ್ ಆಗಿ ಸಿಡಿಬೇಕಾ? ಲೇಟ್ ಆಗಿ ಅಂದ್ರೆ ತುಂಬಾ ಮಾತಾಡ್ತಿರ್ತೀವಿ, ಒಂದು ಡಮ್ಮ ಹೊಡಿತಲ್ಲ ಜೋರಾಗಿ. ಏನ್ ಹೇಳ್ತೀರಾ ಇದಕ್ಕೆ? ಲಕ್ಷ್ಮಿ ಪಟಾಕಿ. ಓಕೆ, ಲಕ್ಷ್ಮಿ ಅದು ಓಲೆ ಪಟಾಕಿ ಎಲ್ಲ ಇರುತ್ತೆ, ಸ್ವಲ್ಪ ಸೌಂಡ್ ಜೋರಾಗಿರುತ್ತೆ. ತುಂಬಾ ಜನ ಮಾತಾಡ್ತಾರೆ, ಒಂದು ಪಂಚ್ ಹಾಕ್ತೀನಿ ಡಮ್ಮ ಅಂತ. ಓಕೆ, ಸೊ ನೀವು ಅದ್ಭುತವಾದ ಗಾಯಕ ಅಂತ ನಂಗೆ ಖಂಡಿತವಾಗ್ಲೂ. ಅದ್ಭುತವಾಗಿಲ್ಲ, ನಂದು ಅಭ್ಯಾಸ ಅಷ್ಟೇ. ನಂಗೆ ಸಂಗೀತದ ಗಂಧಗಾಳಿ ಇಲ್ಲ ನಿಜ ಹೇಳ್ಬೇಕಾದ್ರೆ. ನೋಡಿ ಬೇರೆ ನೋಡಿ ನಂಗೆ ಇಷ್ಟ, ಅದು ನಂಗೆ ಇಷ್ಟ ಸಂಗೀತ. ಆಕ್ಚುಲಿ ಹಾಡ್ತೀನಿ ಅಷ್ಟೇ, ಡೆಫಿನೆಟ್ ಆಗಿ ಹಾಡ್ತೀನಿ. ಓಕೆ, ಸೊ ಒಂದೆರಡು ಲೈನ್ ನಮಗೋಸ್ಕರ ಹಾಡ್ಬೋದಾ ಸರ್? ಅನಂತನಾಗ್ ಸರ್ದು ಒಂದು ಬಯಲ್ದಾರಿ ಸಿನಿಮಾ ಹಾಡ್ಲಾ? ಖಂಡಿತ ಖಂಡಿತ ಸರ್. ಬಟ್ ಆಕ್ಚುಲಿ ಕೋಲ್ಡ್ ಆಗಿದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ಲಿರಿಕ್ಸ್ ಮನದ ನಂಗೆ ಮರ್ತೋಯ್ತು. ಬಯಕೆಯ ಬಳ್ಳಿಯ ಮನದ ಹೂವಾದ ಪ್ರೇಯಸಿ ನೀನು, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ವೆರಿ ನೈಸ್ ಸರ್. ಸೊ ಮಾಮೂಲಿ ಎಲ್ಲ ಪ್ರಶ್ನೆಗಳಿಗೆ ನೀವು ಆರಾಮ್ಸೆ ಆನ್ಸರ್ ಮಾಡ್ತೀರಾ. ಈಗ ಸ್ವಲ್ಪ ಸ್ವಲ್ಪ ಕೇಳ್ತಾನೆ ಪ್ರಶ್ನೆಗಳು, ಬೇಗ 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 ಆನ್ಸರ್ ಮಾಡ್ತಾ ಹೋಗಿ, ಓಕೆನಾ? ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಮೋಹನ್ಲಾಲ್. ವಾವ್, ಓಕೆ, ಯಾಕೆಂತ ಕೇಳ್ಬೋದಾ? ಗೊತ್ತಿಲ್ಲ, ಮೊದ್ಲಿಂದಾನು ಅವ್ರಂದ್ರೆ ತುಂಬಾ ಇಷ್ಟ ನಂಗೆ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅವರು ಅಂದ್ರೆ ಇವಾಗ ಹ್ಯೂಮರ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅವ್ರು ಕ್ಯಾರಿ ಮಾಡೋದು ರೀತಿ ಎಲ್ಲವೂ ನಂಗೆ ಮೊದಲಿಂದ ತುಂಬಾ ಇಷ್ಟ. ಸೊ ನಾನು ಅವ್ರ ಫ್ಯಾನ್. ಅವ್ರ ಜೊತೆ ಅಭಿನಯ ಮಾಡೋದು ಗೊತ್ತಿಲ್ಲ ನಂಗೆ. ಈಗ ಬರ್ತಿರೋ ಆಸೆ, ಅವ್ರ ಜೊತೆ ಒಂದು ಅಭಿನಯ ಮಾಡ್ಬೇಕು ಅಂತ. ಅವ್ರು ನೋಡ್ಬೇಕಂತ ಒಂದು ಆಸೆ ಇತ್ತು, ಅದಾಗಿದೆ ನನ್ನ ಲೈಫ್ ಅಲ್ಲಿ. ನೋಡಿದೀನಿ, ಮಾತಾಡಿದೀನಿ, ಇನ್ನು ಗೊತ್ತಿಲ್ಲ. ಇನ್ನು ಇದೊಂದು ಆಸೆ ಇದೆ, ಸಿಕ್ಕಿದ್ರೆ ನಮ್ ಪುಣ್ಯ. ಫೇವರೆಟ್ ಹೀರೋಯಿನ್? ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಏನ್ ಹೇಳ್ತಿದ್ದೀರಾ ಸರ್? ಯಾರು ಇಲ್ಲ, ನಿಜವಾಗ್ಲು ನಿಜವಾಗ್ಲು. ನನ್ಗೆ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಸಿನಿಮಾ ನಾನು ಸುಮಾರು ಸಿನಿಮಾ ನೋಡಿದಾಗ ಎಲ್ಲಾ ಸಿನಿಮಾಗಳನ್ನ ನೋಡ್ತೀನಿ ಜಾಸ್ತಿಯಾಗಿ. ಯಾರು ಆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಹೊಗಳ್ತೀನಿ. ಅಂದ್ರೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಚೆನ್ನಾಗಿ ಮಾಡಿದ್ರೆ ಹಾಗೆ ಅಂತ. ಫೇವರೇಟ್ ಅಂತ ಅಲ್ಲ, ಅದನ್ನ ಬಿಕಾಸ್ ಮೊದಲೆಲ್ಲ ಆಗಿತ್ತು ಅನ್ಸುತ್ತೆ ನಂಗೆ. ಇಷ್ಟೇ ಜನ ಚೆನ್ನಾಗಿ ಮಾಡೋರು, ಇಷ್ಟೇ ಜನ ಚೆನ್ನಾಗಿ ಮಾಡೋರು, ಅವರೇ ಸೂಪರ್. ಬಟ್ ಇವಾಗ ಆಗಲ್ಲ. ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ತರ ಖಂಡಿತವಾಗ್ಲೂ ಬರ್ತಾ ಇದಾರೆ. ಒಬ್ಬೊಬ್ರು ಫೇವರೇಟ್ ಎಲ್ಲಾ ಸಿನಿಮಾ. ಸೊ ಅವ್ರು ಎಲ್ಲರನ್ನು ನಾವು ಫೇವರೇಟ್ ಅಂತ ಹೇಳ್ಬೇಕಾಗತ್ತೆ, ಸುಮಾರು ಜನರನ್ನು. ಪ್ರತ್ಯೇಕವಾಗಿ ಅವರಿಗೊಂದು ಸ್ಥಾನಮಾನ ಬೇಡ ಅಂತ ಅನಿಸ್ತಾ. ಓಕೆ, ಸೊ ಬಾಲ್ಯದಲ್ಲಿ ನಮ್ಗೊಂದು ಫೇವ್ರೇಟ್ ಅಂತ ಇದ್ದೇ ಇರುತ್ತೆ ಅಲ್ವಾ ಸರ್? ಸೊ ಈಗ ಸಣ್ಣದಿರುವಾಗ ಒಂದು ಟೈಮ್ ಅಲ್ಲಿ ಸುದೀಪ್ ಇಷ್ಟ, ಒಂದ್ ಟೈಮ್ ದರ್ಶನ್ ಇಷ್ಟ. ಸೊ ನಿಮಗೆ ಸಣ್ಣದಿರುವಾಗ ಯಾರಾದ್ರೂ ಫೇವ್ರೇಟ್? ವಿಷ್ಣುವರ್ಧನ್ ಫೇವ್ರೇಟ್ ಇದ್ರು ಕನ್ನಡದಲ್ಲಿ, ವಿಶ್ವನಾಥ್ ಸರ್. ಮತ್ತೆ ಮೋಹನ್ಲಾಲ್ ಇದು ಸ್ವಲ್ಪ ಇದು ಬಂದ್ಮೇಲೆ, ಅಂದ್ರೆ ಅಮ್ಮನು ವಿಶ್ವನಾಥ್ ಸರ್ ಮತ್ತೆ ರಾಜ್ಕುಮಾರ್ ಸರ್ ಅದು ದೊಡ್ಡ ಫ್ಯಾನ್. ಸೊ ಅದು ನಂಗೆ ವಿಶ್ವನಾಥ್ ಅಂದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಈಗ ರಾಜ್ಕುಮಾರ್ ಸರ್ ಎಲ್ಲ ಹೆಂಗೆ ಅಂದ್ರೆ ಇವಾಗ ಗೊತ್ತಾಗ್ತಿದೆ ಅವ್ರು ಎಷ್ಟು ದೊಡ್ಡ ಕಲಾವಿದರು, ಎಷ್ಟು ದೊಡ್ಡ ಪರ್ಫಾರ್ಮ್ ಮಾಡ್ತಾ ಇದ್ರು ಅಂತ. ಆವಾಗ ಅವರು ಈ ಪೌರಾಣಿಕ ಸಿನಿಮಾ ಇಂಥ ಸಿನಿಮಾ ಎಲ್ಲ ಮಾಡುದು ಅಂತ ವಿಶ್ವನಾಥ್ ಸರ್ ಜಾಸ್ತಿ ಕೌಟುಂಬಿಕ ಸಿನಿಮಾ ಜಾಸ್ತಿ ಮಾಡ್ತಿದ್ರು. ಒಂಥರ ಫ್ಯಾಮಿಲಿ ಇದು ಇವರು ಮಾಡ್ತಾ ಇದ್ರು. ಅಂದ್ರೆ ಇವರು ಒಂಥರ ಬೇರೆ ತರ ಕ್ಯಾಟಗರಿ, ಸ್ವಲ್ಪ ಎಮೋಷನಲ್ ಜಾಸ್ತಿ ಇರುವಂತದ್ದೆಲ್ಲ. ಸೊ ಅದು ನಂಗೆ ಅವರು ತುಂಬಾ ಹತ್ರ ಆಗಿದ್ರು. ಓಕೆ ಸರ್, ಸೊ ಮಾತುಕತೆ ಮುಂದುವರಿಸೋಣ. ಸ್ವಲ್ಪ ಮಾತು ಇನ್ನು ಬಾಕಿ ಇದೆ, ಸೊ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬರೋಣ, ಓಕೆನಾ? ನೋಡಿದ್ರಲ್ಲ ವೀಕ್ಷಕರೇ, ಮಾತುಕತೆ ಹೀಗೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ.
ವೀಕ್ಷಕರಿಗ ಮತ್ತೊಮ್ಮೆ ಸ್ವಾಗತ. ಸೊ ರಾಮಪಣ್ಣ ಅವರು ಇದ್ದಾರೆ, ಅವ್ರ ಹತ್ರ ಕೆಲವೊಂದು ಟಿಪ್ಸ್ ಕೇಳಲಿಕ್ಕಿದೆ. ಸೊ ಕೇಳೋಣ ಸರ್. ನಿಮ್ಮ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಳಗ ಇದೆ, ಡಿಫ್ರೆಂಟ್ ಅಭಿಮಾನಿಗಳು, ಕ್ರೇಜಿ ಅಭಿಮಾನಿಗಳು ಅಂತ ಯಾರಾದ್ರೂ ಏನಾದ್ರೂ ತಲೆ ಪ್ರಶ್ನೆ ಕೇಳಿ ನಿಮ್ಮ ತಲೆ ತಿಂದದುಂಟಾ? ತಲೆ ತಿಂದಂತಲ್ಲ, ಗಮ್ಮತ್ತು ಮಾಡ್ತಾ ಇರ್ತಾರೆ ಸುಮಾರು ಜನ. ಅದೇ ಇದು ಅಂತೂ ನಾನು ಆಗ್ಲೇ ಹೇಳಿದಾಗ ಗಾಡಿಯ ಕಳಿಸ್ತೀರಾ ಅದು ಇದು ಅಂತ ಅದು ನಾನು ಹೇಳಿದೀನಿ. ಸಿನಿಮಾದಲ್ಲಿ ಮಾತ್ರ ರಾಮಪನಾಗಿ ನೋಡಿ ಈಗ ನೋಡಿದಾಗ ರಾಮಪಾಲ ನಾಡು. ಮತ್ತೆ ನನ್ನ ಸಿನಿಮಾದಲ್ಲಿ ಫಾಲೋ ಮಾಡಬೇಡಿ, ನಿಜ ಜೀವನದಲ್ಲಿ ನಾನು ಹೇಗಿದ್ದೀನಿ ಅದನ್ನ ಫಾಲೋ ಮಾಡಿ ಅದನ್ನ ಹೇಳ್ತೀನಿ. ತರ್ಲೆ ಅಂತ ಅಲ್ಲ, ಈಗ ಕಾಂತಾರ ನೋಡಿದ ಮೇಲೆ ಅಂತೂ ಎಲ್ಲರಿಗೆ ನೈಟ್ ಶೋ ಬಂದು ಕಾಲ್ ಮಾಡಿದ್ದೆ. ನಿಮ್ಗೆ 10:30 ಶೋ ಇರುತ್ತಲ್ಲ, ಅದನ್ನ ಮುಗಿಸಿ 1 ಗಂಟೆ ಮೇಲೆಲ್ಲ ಕಾಲ್ ಮಾಡಿದ್. ನಾವು ನಿದ್ದೆಯಲ್ಲಿ ಇರ್ತೀವಿ, ಆದ್ರೂ ಕಾಲ್ ಮಾಡಿದ್ದಾರೆ ಸುಮಾರು ಜನ. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಪಾಪ ಯಾವ ಟೈಮ್ ಸಿನಿಮಾ ನೋಡಿದ ಖುಷಿಯಲ್ಲಿ ಯಾವ ಟೈಮ್ ಹೊರಗೆ ಬಂದಿರೋದೇ ಗೊತ್ತಿರಲ್ಲ ಅವ್ರಿಗೆ. ಒಟ್ಟು ಕಾಲ್ ಮಾಡಿದ್ದಾರೆ ಸುಮಾರು. ಬಟ್ ಅದು ನಮ್ಗೆ ಪ್ರಾಬ್ಲಮ್ ಅಂತಲ್ಲ, ರಿಸೀವ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಖುಷಿನೇ. ಬಿಕಾಸ್ ಅವರಿಂದ ನಾವು ಆಡಿಯನ್ಸ್ ಏನ್ ಹೇಳ್ತಾರೆ ಅದನ್ನ ನಾವು ತಗೊಳ್ಳೇಬೇಕು. ಅವ್ರು ನೆಗೆಟಿವ್ ಆಗಿರ್ಲಿ, ಈಗ ಈ ಸಿನಿಮಾಕ್ಕೂ ಕೆಲವೊಂದು ನೆಗೆಟಿವ್ ಮಾತಾಡೋರು ಇರ್ತಾರೆ, ಸೊ ಅದು ತಗೊಳ್ಳೇಬೇಕು. ಯಾಕೆ ಅವನ ದೃಷ್ಟಿಯಲ್ಲಿ ಒಂದು ಸಿನಿಮಾ ನೋಡ್ತೇನೆ ಅಷ್ಟೇ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಅವ್ರವ್ರ ದೃಷ್ಟಿಕೋನದಲ್ಲಿ ಸಿನಿಮಾ ನೋಡ್ತಾರೆ. ಇಲ್ಲ ನಾವು ಇಷ್ಟೊಳ್ಳೆ ಸಿನಿಮಾ ಮಾಡಿದೀನಿ ಹಂಗೆ ಹೇಳ್ತೀಯ ಅಂತ ಹೇಳಕ್ಕಾಗಲ್ಲ. ಅವ್ರ ದೃಷ್ಟಿಯಲ್ಲಿ ಇದು ಚೆನ್ನಾಗಿಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ, ಓಕೆ, ಅದನ್ನ ಇದು ಮಾಡುವಂತದ್ದಿಲ್ಲ. ಸೊ ಈ ತರ ಏನಾದ್ರು. ಸೊ ನಿಮ್ಮ ಹತ್ರ ಯಾರಾದ್ರೂ ಟಿಪ್ಸ್ ಕೇಳ್ತಾರ ಸರ್? ಈ ಸ್ಟೈಲಿಶ್ ಆಗಿರೋದು, ಇನ್ನಷ್ಟು ಯಂಗ್ ಆಗಿರೋದು, ಅದ್ರ ಬಗ್ಗೆ ಯಾರಾದ್ರೂ? ಗೊತ್ತಿಲ್ಲ, ನನಗೆ ಹಾಗೆ ಅನಿಸಿಲ್ಲ. ಅಲ್ಲ, ಸುಮಾರು ಜನ ಏನಾದ್ರು ಪ್ರಶ್ನೆ ಮಾಡ್ತಾರೆ, ಏನಿಗೆ ಪ್ರಾಯ ಪೂಜೆ ಅಂತೆಲ್ಲ ನೇಟ್ ಗೊತ್ತಾಗ್ಬಿಡದ ಪ್ರಾಯ ಅಂತ. ನನ್ನದಾದ ಗೊತ್ತಾಗ್ಬಿಡಿ. ಪ್ರಾಯಾಗಿ ಉದ್ರೋಗಿರೋದು ಸರ್ ಅದು? ಇದು ಹೆರಿಡಿಟಿ ಆಕ್ಚುಲಿ. ಹೌದಾ? ಅಲ್ಲಿ ಕಾಡಲ್ಲಿ ಇದ್ರಲ್ಲ, ಅಲ್ಲೊಂದು ಮರ ಎಲ್ಲ ಇತ್ತಂತಲ್ಲ. ಅವರು ಏನು ಗೊತ್ತಾ, ಎಲ್ಲ ಬಿಸ್ನೆಸ್ ಮಾಡುವಂತವ್ರು ಸುಂದರ ಇದಾರಲ್ಲ, ಅದೇ ದೀಪಕ್ ರೈ ಮೂಟೆ ಮೂಟೆ ತಗೊಂಡಿದ್ದಾರೆ. ನಾನು ಹೇಳಿದ್ರು ಕೊಡ್ತಾ ಇಲ್ಲ, ಡಿಮ್ಯಾಂಡ್ ಮಾಡ್ತಾರೆ. ಎಸ್. ಸೊ ಅವರ ಹೆಂಡತಿ ಅವರೆಲ್ಲ ಚೆನ್ನಾಗಿದಾರಲ್ಲ ಸರ್? ಖಂಡಿತ ತುಂಬಾ ಫೇವ್ರೇಟ್. ಹೌದು, ಚಂದ್ರಕಲಾ. ಸೊ ಅವ್ರನ್ನು. ಎಸ್ ಸರ್. ಸೊ ಒಂದು ಸಿನಿಮಾ ಅಂತ ಹೇಳಿದ್ರೆ ಎಲ್ಲಾ ಕೂಡ ಇರ್ಬೇಕು, ಅದರಲ್ಲಿ ರೊಮ್ಯಾನ್ಸ್ ಇರ್ಬೇಕು, ಆಕ್ಷನ್ಸ್ ಇರ್ಬೇಕು, ಅದ್ರ ಜೊತೆಗೆ ಹಾಸ್ಯ ಇರ್ಬೇಕು, ಅಂಡ್ ಫುಲ್ ಪ್ಯಾಕೇಜ್ ಆ ಮೂವಿ. ಸೊ ಕಾಂತಾರ ಸಿನಿಮಾ ನೀವು ನೋಡಿದ ನಂತರ ಬಹುಶಃ ನೀವೇ ಅದರ ಅಭಿಮಾನಿ ಆಗಿದ್ದೀರಿ, ನೀವು ಹೇಳಿದ್ರಿ ಕೂಡ. ಬಟ್ ಕಾಂತಾರ ಸಿನಿಮಾ ಬಂದ ನಂತರ ಪ್ಯಾನ್ ಇಂಡಿಯಾ ಅನ್ನುವಂತ ಒಂದು ಕಾನ್ಸೆಪ್ಟ್. ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ ಸರ್ ನೀವು? ಸೊ ಅದ್ರ ಬಗ್ಗೆ ಏನ್ ಅನ್ಸ್ತಿದೆ? ಕನ್ನಡದಲ್ಲಿ ಸಿನಿಮಾ ಮಾಡೋದು ಓಕೆ, ತುಳು ಆಕ್ಟರ್ ಓಕೆ, ಈಗ ಪಂಚ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್. ಸೊ ನಿಮಗೆ ಆ ಫೀಲ್ ಹೇಗಿದೆ ಅದು ಹೇಳಿ. ಅಲ್ಲ, ಗೊತ್ತಿಲ್ಲ. ನಾವೀಗ ಸಿನಿಮಾ ಆದಾಗಿಂದ ಬ್ಯಾಂಗ್ಳೂರ್, ಮಂಗಳೂರು ಬಿಟ್ರೆ ಬೇರೆ ಹೋಗಿ ಮೈಸೂರು ಹೋಗಿದ್ದೇವೆ. ಆಕ್ಚುಲಿ ಒಂದಷ್ಟು ಪ್ಲೇಸ್ ಗೆ ವಿಸಿಟ್ ಮಾಡೋದಿತ್ತು, ಪ್ಲಾನ್ ಮಾಡಿದ್ದು. ಒಂದು ದೊಡ್ಡ 50 ಬಸ್ ಎಲ್ಲ ಬುಕ್ ಮಾಡಿ ಫುಲ್ ಅದಕ್ಕೆ ಕಾಂತಾರದ ಪೋಸ್ಟರ್ ಎಲ್ಲ ಹಾಕ್ಸಿ ಹೊರಟಿದ್ವಿ. ಎಲ್ಲಾ ಕಡೆ ವಿಸಿಟ್ ಮಾಡೋದು ಅಂತ ಹೇಳಿ. ಬಟ್ ಮಂಗಳೂರಿಂದ ಮೈಸೂರವರೆಗೆ ನಿಂತೋಯ್ತು. ಬಿಕಾಸ್ ಜನ ಅಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಹೋದಲ್ಲೂ ಕೂಡ ಕರೆಕ್ಟ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಜನರು ಅಷ್ಟು ಮುತ್ತಿಗೆ ಬೀಳುವಂತದ್ದು, ಮಾತಾಡುವಂತದ್ದು ಅಂದ್ರೆ ಹೆವಿ ಆಯ್ತು ಅನ್ಸಿತ್ತು. ಸೊ ಇನ್ನು ಸ್ವಲ್ಪ ಇದಾಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಇಲ್ಲದ್ರೆಲ್ಲ ಆ ಕಡೆ ಹುಬ್ಳಿ, ಧಾರವಾಡ, ಬೆಲ್ಗಮ್ ಈ ತರ ಎಲ್ಲ ಹೋಗೋ ಪ್ಲಾನ್ ಇತ್ತು. ಬಟ್ ಹೋಗಿನು ಅಂದ್ರೆ ಎಲ್ರಿಗೂ ಮಾತಾಡಿಸೋ ಸಿಗ್ತಾ ಇರ್ಲಿಲ್ಲ. ಸರ್ ಮೇಲಂತೂ ತುಂಬಾ ಇದಾಗ್ತಿತ್ತು. ಸೊ ಅದಕ್ಕೆ ಮೈಸೂರು ತನಕ ಬಂದು ಮತ್ತೆ ದಸರಾ ಇತ್ತಲ್ವಾ, ಅದು ಮುಗಿಸಿ ಸ್ಟಾಪ್ ಮಾಡಿದ್ವಿ. ಪ್ಯಾನ್ ಇಂಡಿಯಾ ಅದೇ ನಾನು ಆಗ್ಲೇ ಹೇಳಿದಾಗೆ, ಈಗ ಈ ಕಡೆಯಲ್ಲೇ ಇದ್ದೀನಿ, ಆ ಕಡೆ ಎಲ್ಲ ಹೋಗೇ ಇಲ್ಲ, ಗೊತ್ತಿಲ್ಲ. ಅಲ್ಲಿ ಬಹುಶಃ ರೆಕಗ್ನೈಸ್ ಅಂತ ಡೆಫಿನೆಟ್ ಆಗಿ ಮಾಡ್ತಾರೆ. ಇವಾಗ ಇಲ್ಲಿ ಮಲಯಾಳಿಗಳು ಅವ್ರು ಗೊತ್ತಿಲ್ಲ, ಕೇರಳದವರು ಎಲ್ಲ ಅವರೆಲ್ಲ ಸೆಲ್ಫಿ ತೆಗೆದೆಲ್ಲ ಫಸ್ಟ್ ಟೈಮ್ ಅವ್ರ ಸಿನಿಮಾ ನೋಡಿ ಗುರ್ತು ಹಿಡಿತಾರೆ. ಅದೊಂದು ಖುಷಿ, ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಬಟ್ ಎಲ್ಲಕ್ಕಿಂತ ಜಾಸ್ತಿ ಭಯ ನಮ್ಮೂರಲ್ಲೇ ನಮ್ಗೆ. ಅಂದ್ರೆ ಭಯ ಅಂದ್ರೆ ಆ ಪ್ರೀತಿ ಜಾಸ್ತಿ ಆಗಿದೆಯಲ್ಲ, ಸೊ ಅದನ್ನ ನಾವು ಉಳಿಸ್ಕೋಬೇಕು ಕೊನೆವರೆಗೂ. ಸೊ ಅದಕ್ಕೆ ಹೇಗಿರ್ಬೇಕು ಗೊತ್ತಿಲ್ಲ ನಮಗೆ. ಆ ಮಟ್ಟದಲ್ಲಿ ಎಜುಕೇಶನ್ಸ್ ಇಲ್ಲ, ಯಾರಾದ್ರೂ ಗೈಡೆನ್ಸ್ ತಗೊಳ್ಬೇಕಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ. ಕಲ್ತಿರೋದು ಒಂದು SSLC ಪಾಸ್ ಮಾಡಿರೋದು, ಫಸ್ಟ್ ಫೇಲ್ ಅರ್ಧದಲ್ಲಿ ನಿಂತೋಗಿದೆ. ಆ ಟೈಮಲ್ಲಿ ದೊಡ್ಡ ವಿಷಯ. SSLC ಪಾಸ್ ಮಾಡಿದೆ ಅಂತ ಹೇಳಿದ್ರೆ ದೊಡ್ಡ ವಿಷಯನೇ ಬಿಡಿ. ಅದೇ ಪ್ಯಾನ್ ಇಂಡಿಯಾ ಸ್ಟಾರ್ ಅದೆಲ್ಲ ಗೊತ್ತಿಲ್ಲ ನಂಗೆ. ಅದ್ರ ಬಗ್ಗೆ ನಾನು ಅದರ ಬಗ್ಗೆ ತುಂಬಾ ಎಲ್ಲ ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಇಷ್ಟೇ ತಿಳ್ಕೊಂಡಿರೋದು, ಇವಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದೆ.
ಸಿನಿಮಾದ ಬಗ್ಗೆ ಅದರ ಬಗ್ಗೆನೇ ಜಾಸ್ತಿ 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 ತಿಳ್ಕೊಬೇಕು. ಇದು ಮುಗಿಯುವಂತದಲ್ಲ, ಇದು ಒಂಥರ ಸಮುದ್ರ ಇದ್ದಾಗೆ. ಸೊ ತುಂಬಾ ತುಂಬಾ ಕಲೀಲಿಕ್ಕಿದೆ. ಸೊ ಇನ್ನೇನಿದೆ ಅದೆಲ್ಲ ನೋಡ್ಬೇಕು ಎಲ್ಲ. ಈಗ ಬೇರೆ ಅಲ್ಲಿ ನೀವ್ ಹೇಳ್ದಂಗೆ ಎಂತ ಇದೆಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಈಗ. ನಂಗೆ ಬೇರೆ ಮಲಯಾಳಂ ಬಿಟ್ರೆ ಬೇರೆ ಬರಲ್ಲ. ಮಲಯಾಳಂ ಗೊತ್ತು ನಂಗೆ, ತಮಿಳ್ ತೆಲುಗು ನೀಟಾಗಿ ಬರಲ್ಲ, ಅರ್ಥ ಆಗುತ್ತೆ, ಮಾತಾಡಕ್ ಬರಲ್ಲ. ಆಕ್ಚುಲಿ ಒಂದು ತಮಿಳ್ ಸಿನಿಮಾ ಒಂದೂವರೆ ವರ್ಷದ ಮೊದಲು ಒಂದು ಕಾಲ್ ಬಂದಿತ್ತು ನಂಗೆ ಒಂದು ಸಿನಿಮಾಗೆ, ತಮಿಳ್ ಸಿನಿಮಾ. ಅವ್ರು ತಮಿಳಲ್ಲೇ ಮಾತಾಡಿದ್ರು ಫೋನ್ ಮಾಡಿ. ನಾನು ಮಾತಾಡಿದೆ, ಎಲ್ಲ ಹಿಂಗೆ ಅಂತೆಲ್ಲ ಮಾತಾಡಿದೆ. ಅವ್ರಿಗೆ ಗೊತ್ತಾಯ್ತು ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ, ಬಿಕಾಸ್ ಅವ್ರು ಸಿಂಗ್ ಸೌಂಡ್ ಹೋಗ್ತಾ ಇದ್ರು ಅಂತ ಸಿನಿಮಾ. ಡಬ್ಬಿಂಗ್ ಆದ್ರೆ ಮ್ಯಾನೇಜ್ ಮಾಡ್ತಾ ಇದ್ರು ಸರ್ ಅವ್ರು. ಆಮೇಲೆ ಅವ್ರ ಕನ್ನಡನೂ ಗೊತ್ತು ಅವರಿಗೆ. ಅವ್ರು ನಿಮ್ದು ಸಿನಿಮಾ ನೋಡಿದೀನಿ, ತುಂಬಾ ಖುಷಿ ಆಗಿದೆ ಪರ್ಫಾರ್ಮೆನ್ಸ್, ಬಟ್ ನಾವು ಸಿಂಗ್ ಸೌಂಡ್ ಮಾಡ್ತಾ ಇದ್ವಿ, ಅದಕ್ಕೆ ನಿಮ್ಮ ಟೆಸ್ಟ್ ಮಾಡಿದೆ ಅಷ್ಟೇ, ನೆಕ್ಸ್ಟ್ ಸಿನಿಮಾದಲ್ಲಿ ನೋಡೋಣ ಸರ್ ಅಂತಂದ್ರು. ಹಾಗೆ ಮಲಯಾಳಂ ಆಕ್ಚುಲಿ ಕಾಂತಾರ ಟೈಮಲ್ಲಿ ಒಂದು ಬಂದಿತ್ತು. ಅವರು ಸೆನಾ ಹೆಗ್ಡೆ ತುಂಬಾ ಕ್ಲೋಸ್ ಇದ್ದಾರೆ ಅವರು ಡೈರೆಕ್ಟರ್. ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರು, ಇದು ಕಥೆಯಿಂದ ಶುರುವಾಗಿದೆ ಅಂತ, ದಿಗಂತ್ ಜೊತೆ ನಾನು ಮಾಡಿದ್ದೆ. ಆಮೇಲೆ ಮಲಯಾಳಂ ಒಂದು ಈ ಸಲ ಮಲಯಾಳಂ ಬೆಸ್ಟ್ ಡೈರೆಕ್ಟರ್ ಅವರಿಗೆ ಬಂದಿರೋದು ಅವರ ಸಿನಿಮಾಕ್ಕೆ, ತಿಂಗಳಾಯ್ತು ನಿಶ್ಚಯಂ ಅಂತ. ಆ ಸಿನಿಮಾನು ಫಸ್ಟ್ ಕನ್ನಡದಲ್ಲಿ ಮಾಡ್ಬೇಕಿತ್ತು. ಅವ್ರು ನಮ್ದು ಇಲ್ಲಿ ಬಂದು ಅಪ್ರೋಚ್ ಆಗಿದ್ರು, ಇಲ್ಲಿ ಲೊಕೇಶನ್ಸ್ ಗೆಲ್ಲ ಇದೆಲ್ಲ. ಮತ್ತೆ ಇಲ್ಲ ನಾನು ಕನ್ನಡನೇ ಮಾಡ್ತೀನಿ, ಇದು ಮಲಯಾಳಂ ಮಾಡ್ತೀನಿ, ಕನ್ನಡ ಆಮೇಲೆ ನೋಡೋಣ ಅಂತ ಹೇಳಿ ಮಲಯಾಳಂ ಮಾಡಿದ್ರು. ಬಟ್ ಅದಕ್ಕೆ ಅವಾರ್ಡ್ ಎಲ್ಲ ಬಂತು ನೋಡಿ. ಆಮೇಲೆ ಈಗ ಅದ್ರ ನಂತರ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಮಾಡಿ ಆಗಿದೆ, ಟ್ರೈಲರ್ ಬಿಟ್ರು ಮೊನ್ನೆ. ಆ ಸಿನಿಮಾದಲ್ಲಿ ನಂಗೆ ಪಾತ್ರ ಇತ್ತು ಒಂದು, ಬಟ್ ಕಾಂತಾರದಲ್ಲಿದ್ದು ಮಾಡಕ್ಕಾಗಿಲ್ಲ. ಹಾಗೆ ಸೊ ನಂಗೆ ಪ್ರಕಾಶ್ ಸರ್ ವಿಲನ್ ರೋಲ್ ಅಲ್ಲಿ ನೋಡ್ಬೇಕು ಅಂತ ಒಂದು ಆಸೆ ಇದೆ ಸರ್. ನಾಟಕ ನೋಡ್ಬೇಕು ಸದ್ಯಕ್ಕೆ. ಅಂದ್ರೆ ವಿಲನ್ ಅಂತ ಅಲ್ಲ, ಸ್ವಲ್ಪ ನೆಗೆಟಿವ್ ಶೇಡ್ ಮಾಡಿದೀನಿ. ಉತ್ತರ ಕೊರ್ಲೆ ಅಂತ ನಾಟಕದಲ್ಲಿ ಅಪ್ಪನ ಕ್ಯಾರೆಕ್ಟರ್, ಬಟ್ ವಿಲನ್ ಅಲ್ಲ ಅವನು. ಅವ್ನು ನಿಜ ಜೀವನದಲ್ಲಿ ಆ ಪಾತ್ರ ಆಗೇ ಇರುದು. ಸಿನಿಮಾದಲ್ಲಿ ಒಂದೊಂದು ವಿಷಯದಲ್ಲಿ ಅಗೇನ್ಸ್ಟ್ ಸಿನಿಮಾದಲ್ಲಿ ವಿಲನ್ ಆಗಿ ನೋಡ್ಬೇಕು, ಗೊತ್ತಿಲ್ಲ. ಆ ತರ ಎಲ್ಲ ಡೈರೆಕ್ಟರ್ ಅವ್ರು ನನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಮತ್ತೆ ಗೊತ್ತಿಲ್ಲ. ಬಿಟ್ಟಿದ್ದೀನಲ್ಲ, ದುಡ್ಡು ಹಾಕೋರ್ ಇದ್ರೆ ಪಾಪ ಮಾಡ್ಲಿ. ಸೊ ನೀವಂತೂ ಸಣ್ಣದಿರುವಾಗ ಬಹಳ ತರ್ಲೆ ಅಂತ ನಂಗೆ ಅನ್ಸಿದೆ, ಹೌದಾ ಸರ್? ತುಂಬಾ ತರ್ಲೆ ಅಂತ ಅಲ್ಲ, ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಪೋಕುರಿ ಅಂತ ಇರುತ್ತಲ್ಲ, ಆತರ ಅಲ್ಲ. ಬಟ್ ಆಫ್ಟರ್ 7th ಸ್ವಲ್ಪ ಜಾಸ್ತಿ ನಾನು ಇದಾಗಿದ್ದು ಎಲ್ರ ಜೊತೆ. ಅದ್ರ ಮೊದಲು ತುಂಬಾ ಪಾಪನೇ ನಾನು, ನಿಜ ಹೇಳ್ಬೇಕಂದ್ರೆ. ಫಸ್ಟ್ SLC ವರೆಗೂ ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಅಂದ್ರೆ ಗಿಡ್ಡ ಇದ್ರಂತ? ಗಿಡ್ಡನು ಅಂಡ್ ತುಂಬಾ ಏನ್ ಪೋಖರಿ ಎಲ್ಲ ಇರ್ಲಿಲ್ಲ. ಶಾಲೆಯಿಂದ ಇವತ್ತಿನವರೆಗೂ ಮನೆಗೆ ಬಂದು ಅವನ ಹಾಗೆ ಮಾಡ್ದೆ ಈಗ ಮಾಡ್ದೆ ಕಂಪ್ಲೇಂಟ್ಸ್ ಅದು ಇದು ಏನು ಇಲ್ಲ. ನನ್ಗೆ ನೆನಪಿರೋ ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದ್ಸಲ ಸ್ಕೂಲ್ ಬಂಕ್ ಮಾಡಿದ್ದೆ ನಾನು. ಬಂಕ್ ಮಾಡಿ ಎಲ್ಲೋ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗಿಲ್ಲ, ಅಂದ್ರೆ ಬಂಕ್ ಆದ್ರೆ ಹೋಗಿಲ್ಲ ಸ್ಕೂಲಿಗೆ. ಎಲ್ಲಿದ್ರು ಸರ್? ಗುಡ್ಡೆಯಲ್ಲಿ ನಿಂತ್ಕೊಂಡಿದ್ದೆ ಒಂದು ಗುಡ್ಡೆಲ್ಲ, ರೋಡ್ ಸೈಡ್ ಪಕ್ಕದಲ್ಲಿ. ಯಾರೋ ಮನೆಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದಾರೆ, ಅಮ್ಮ ಬಂದಿದ್ದಾರೆ. ಅಂದ್ರೆ ಅಮ್ಮ ಅಂದ್ರೆ ಭಯಂಕರ ಪ್ರೀತಿ, ಅಮ್ಮನ್ ಬಿಟ್ಟು ಹೋಗ್ತಾ ಇರಲಿಲ್ಲ ನಾನು. ಇವನ್ ಅದೇ SLC ದಾಟೋರ್ಗು ಅಮ್ಮ ಜೊತೆ ಮಲ್ತಾ ಇದ್ದೆ ನಾನು, ಅಮ್ಮನ ಜೊತೆ ಮಲ್ತಾ ಇದ್ದದ್ದು. ಅಯ್ಯಯ್ಯೋ, ಅದರ ಕ್ವಶನ್ ಕೇಳಕ್ ಆಗಲ್ಲ, ಏನ್ ತರಲೆ ಮಾಡಿದ್ರಿ, ಏನ್ ಪೆಟ್ಟು ತಿಂದ್ರಿಂದ ಕೇಳಕ್ ಆಗಲ್ಲ. ಅಮ್ಮನ್ಗೂ ನಾನಂದ್ರೆ ಪ್ರೀತಿನೇ. ಈಗ ಬಟ್ಟೆ ಬೇರೆ ಎಲ್ಲ ಇದು ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ತರ್ತಾ ಇದ್ರು. ಮಕ್ಳು ಜಾಸ್ತಿ ಅಲ್ಲ ಮನೆಯಲ್ಲಿ, 4 ಜನ ಅಕ್ಕನವರು, ಅಣ್ಣ ಬೇರೆ, ಮತ್ತೆ ದುಡಿಯೋರು ಕಮ್ಮಿ. ಅಮ್ಮ ಮತ್ತೆ ಅಣ್ಣ ಮಾತ್ರ ದುಡಿತಾ ಇದ್ದದ್ದು, ಮತ್ತೆ ಅಕ್ಕನವರೆಲ್ಲ ಬೀಡಿ ಗಿಡಿ ಎಲ್ಲ ಕಟ್ತಾ ಇದ್ರು, ನಾನು ಹೆಲ್ಪ್ ಮಾಡ್ತಿದ್ದೆ. ಸೊ ಸ್ವಲ್ಪ ಬಟ್ಟೆ ಎಲ್ಲ ನನಗೆ ಸ್ವಲ್ಪ ಚೆನ್ನಾಗಿರೋ ತರ್ತಾ ಇದ್ರು. ಅಂದ್ರೆ ಈಗ ಅವ್ರಿಗೆ 50 ರೂಪಾಯಿ ಅಂದ್ರೆ ನಂಗೆ 100 ರೂಪಾಯಿ, ಆತರ ಸ್ವಲ್ಪ ಚೆನ್ನಾಗಿರೋದು. ಕೊನೆಯವನಲ್ವಾ ಅಂತ, ಸ್ವಲ್ಪ ಕೊನೆ ಮಗ ಅಂತ. ಹಾಗೆ ಅದೇ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದ್ಸಲ ಸ್ಕೂಲಿಗೆ ಹೋಗಿಲ್ಲ, ಅಲ್ಲಿಂದ ನೀಟಾಗಿ ಮನೆ ಕರ್ಕೊಂಡ್ ಬಂದು ಅಲ್ಲಿ ಚೆನ್ನಾಗಿ ಮಾಸಿ ಹೋಗಲ್ವಾ ಸ್ಕೂಲಿಗೆ, ಅದಕ್ಕೆ ಇಲ್ಲ ನಿಂತಿದ್ದು, ಮನೆಗೆ ಬರ್ಬೇಕಲ್ಲ ಅಂತೇಳಿ ಚೆನ್ನಾಗಿ ಕರ್ಕೊಂಡ್ ಬಂದು ಫಸ್ಟ್ ತಿಂಡಿ ಎಲ್ಲ ಕೊಟ್ಟು ಆಮೇಲೆ ಬಟ್ಟೆ ತೆಗ್ಸಿದ್ರು. ಆಮೇಲೆ ಬಟ್ಟೆ ತೆಗ್ದಾಗ ಫುಲ್ ಹಂಗೆ ಇದೆ ಅಲ್ಲ, ಇದ್ರಲ್ಲಿ ಮನೆ ಮುಂದೆ ಇದಿತ್ತು ಏನದು ನೆಲ್ಲಿಕಾಯಿ ಮರ, ಅದ್ರದ್ದು ಸಪುರ ಇರುತ್ತಲ್ಲ ಅದು, ಇಲ್ಲ ಅದೆಲ್ಲ ತೆಗ್ದು ಎಲೆಗೆಲ್ಲ ತೆಗ್ದು ಚಿಟ್ಟಿ ಅಂತ ಬಿದ್ದಿದೆ ಫುಲ್. ಅದೇ ಪೆಟ್ಟಿದಿಂದ ನಾನು ದೊಡ್ಡ ಪೆಟ್ಟಿಂದ ಲೈಫಲ್ಲಿ ಅದೇ. ಸರಿ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ, ಅನ್ಕೊಂಡೆ. ಇಲ್ಲ ಅಂತದ್ದು ಅದು ಆವಾಗ ನಮಗೆ ಬೇಜಾರಾಗಿರ್ಬೋದು, ಹತ್ತಿರ್ಬೋದು. ಬಟ್ ಇವಾಗ ಅದು ನೋಡಿ ಎಷ್ಟು ನಮಗೆ ಇಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭಗಳೇನಾಗುತ್ತೆ, ಕಲಿಬೇಕಿತ್ತು, ಎಜುಕೇಶನ್ ಬೇಕಿತ್ತು ನಮ್ಗೆ. ಅಲ್ಲ, ನಾನು ಉದಾಸೀನದಿಂದ ಬಿಟ್ಟದಲ್ಲ, ಬಟ್ ತೊಂದರೆಗಳಿತ್ತು, ಬಡತನ ಇತ್ತು, ಅದಕ್ಕೆ ಬಿಟ್ಟಿದ್ದು. ಬಟ್ ಇವಾಗ ನಾನು ಯಾರಿಗಾದ್ರೂ ಅದೇ ಹೇಳುದು, ನಿಂಗೆ ಫೇಮ್ ಸಿಗುತ್ತೆ, ಯಾವ್ದೋ ಇದ್ರಲ್ಲಿ ಬೇರೆ ನಿಂಗೆ ಯಾವ್ದ್ರಲ್ಲೂ ಫೇಮ್ ಬರ್ಬೋದು, ಬಟ್ ಎಜುಕೇಶನ್ ಇಸ್ ಮಸ್ಟ್. ಅದು ಕಲೀಲೇಬೇಕು. ಅದಿಲ್ಲ ಅಂದ್ರೆ ನಿಮಗೆ ಈಗ ನೋಡಿ, ನಾನು ಬೇರೆ ನನಗೆ ಇಂಗ್ಲಿಷ್ ಎಲ್ಲ ಮಾತಾಡ್ತೀನಿ ಗೊತ್ತಿಲ್ಲ. ನಾನು ಬಿಗ್ ಜೀನ್ಸ್ ಅನ್ನುವ ಇದ್ರಲ್ಲಿ ಇದ್ದೆ ಮಂಗಳೂರಲ್ಲಿ ಸುಮಾರು ಟೈಮ್, ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಿದ್ದೆ ಶಾಪ್ ಅಲ್ಲಿ, ಬಟ್ಟೆ ಅಂಗಡಿ. ಅಲ್ಲಿ ಸ್ವಲ್ಪ ಇಂಗ್ಲಿಷ್ ಕಲ್ತಿದ್ದು ನಾನು.
ಕಸ್ಟಮರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಸೊ ಅವ್ರ ಹತ್ರ ಮಾತಾಡಿ ಮತ್ತೆ ಸ್ವಲ್ಪ ಎಲ್ಲ ನಂಗೆ ಅಭ್ಯಾಸ ಆಗಿತ್ತು ಸ್ವಲ್ಪ. ಸೊ ಅದೇ ಭಾಷೆ ಅನ್ನುವಂಥದ್ದು ಕಲಿಯಬೇಕು. ಎಲ್ಲ ಭಾಷೆ ಅಂತಲ್ಲ, ಅಟ್ಲೀಸ್ಟ್ ನಮ್ಮ ರಾಷ್ಟ್ರ ಭಾಷೆ ಹಿಂದಿ, ಒಂದು ಇಂಗ್ಲಿಷ್, ಇದು ಅಂತೂ ಬರ್ಲೇಬೇಕು ನಮಗೆ. ಈಗ ಬೇರೆ ಬೇರೆ ಕಂಟ್ರಿ ಹೋದಾಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಕೆಲವು ಸಲ, ಏನ್ ಕೇಳೋದು ಅಂತ. ಎಸ್ ಸರ್, ಸಿನಿಮಾ, ಡ್ರಾಮಾ ಇದೆಲ್ಲವನ್ನ ಮೀರಿಸಿ ಒಂದು ಜೀವನ ಅಂತ ಇರುತ್ತೆ. ಜೀವನದಲ್ಲಿ ಬರುವಂತಹ ಕಷ್ಟಗಳೇ ಬೇರೆ ಅಥವಾ ಸಿಗುವಂತಹ ಅವಕಾಶಗಳೇ ಬೇರೆ. ಪ್ರತಿಯೊಂದು ಕೂಡ ನಮ್ಮ ಜೀವನದ ಒಂದು ಏನಿರುತ್ತೆ ರೂಪುರೇಷೆಯನ್ನ ಸೃಷ್ಟಿ ಮಾಡಿಕೊಡ್ತದೆ. ಅದ್ಭುತವಾದ ಬರಹಗಾರರು ನೀವು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಪದ ಹೇಳ್ತೇನೆ ಅಥವಾ ಯಾವ್ದಾದ್ರು ವ್ಯಕ್ತಿಯ ಹೆಸರು ಹೇಳ್ತೇನೆ ಅಥವಾ ಏನಾದ್ರೂ ಹೇಳ್ತೇನೆ, ಅದಕ್ಕೆ ಸೂಟ್ ಆಗುವಂತ ಯಾವ್ದಾದ್ರು ಸಮಾನಾರ್ಥಕವಾಗಿರುವಂತಹ ಒಂದು ಪದವನ್ನ ನೀವು ಹೇಳಬೇಕು. ಗೊತ್ತಿಲ್ಲ ನಂಗೆ, ಬುಕ್ಕಿಶ್ ಅಲ್ಲಿ ಸ್ವಲ್ಪ ಹಿಂದೆ, ನಾನು ಟ್ರೈ ಮಾಡ್ತೇನೆ. ಓಕೆ ಸರ್. ಓಕೆ ಸರ್, ರಿಷಬ್ ಶೆಟ್ಟಿ. ಲೆಜೆಂಡ್. ಆಹಾ. ಕಾಂತಾರ. ಕಾಂತಾರ ಬಗ್ಗೆ ಏನ್ ಹೇಳುದು ಮಾರೆ ನಾನು. ಡಿವೈನ್ ಸ್ಪಿರಿಟ್. ದೈವಾರಾಧನೆ. ನಂಬಿಕೆ. ಹಾಸ್ಯ. ಹಾಸ್ಯಕ್ಕೆ ಏನ್ ಹೇಳೋಣ, ಒಳ್ಳೆ ಪದ ನಂಗೆ ಗೊತ್ತಾಗ್ತಿಲ್ಲ, ಅದನ್ನ ಹೇಳಿದೆ. ಸ್ಟಾನಿಕ್. ಡ್ರಾಮಾ. ಪಾರ್ಟ್ ಆಫ್ ದ ಲೈಫ್. ಸಿನಿಮಾ. ಫೀಚರ್. ಭಾಷೆ. ಅಂದ್ರೆ ಮಾತೃ ಭಾಷೆ ಹೇಳ್ತಾ ಇದ್ದೀರಾ? ಯಾವ್ದು ಸಾಗೋ, ನಂಗೆ ಖುಷಿ ಆಗ್ತದೆ ನಿಮ್ಮನ್ನು ಮಾತು ನಿಲ್ಲಿಸ್ತಾ ಇದ್ದೇನಲ್ಲ ಅಂತ. ಭಾಷೆಗೆ ಏನ್ ಹೇಳೋದು, ಯಾವ ಭಾಷೆ ಅಂತ ಗೊತ್ತಾಗಿ ಮಸ್ಟ್ ಬೇಕೇ ಬೇಕು. ಪ್ರಶಸ್ತಿ. ಗೊತ್ತಿಲ್ಲ ನಂಗೆ, ಕೊಟ್ರೆ ತಗೊಳ್ತೇನೆ. ಟ್ರಾಫಿ ಬಗ್ಗೆ ನಂಗೆ ಅಷ್ಟು ಇದಿಲ್ಲ, ಬಟ್ ಆಸೆ ಇಲ್ಲ, ಜನರ ಪ್ರೀತಿಯಿಂದ ಬಂದ್ರೆ ಸ್ವೀಕರಿಸ್ತೇನೆ. ಓಕೆ. ಅಭಿಮಾನಿಗಳು. ಬೇಕೇ ಬೇಕು. ಆಹಾ. ಗಾಡಿ. ಖಂಡಿತ ಮಸ್ಟ್. ಬಿಡೋ ಗಾಡಿ ಹೇಳ್ತಿದ್ದೀರಾ? ಓಕೆ, ಅದು ಇರ್ಲೇಬೇಕು ಅಂತ ಹೇಳ್ತಿದ್ದೀರಾ? ಓಕೆ, ಎಲ್ರು ಯೋಚನೆ ಮಾಡಿ. 2 ವೀಲರ್ ಬೆಸ್ಟ್ ಸರ್, 4 ವೀಲರ್? ಸದ್ಯದ ಬಸ್ಸಲ್ಲಿ 4 ವೀಲರ್ ಬೆಸ್ಟ್. ಅಂದ್ರೆ ಯಾರನ್ನ ಕೂತ್ಕೊಂಡು ಹೋಗ್ಬೋದು, ಅದೆಲ್ಲ ಗೊತ್ತಾಗಲ್ಲ ಅಂತ ಹಾಗೆಲ್ಲ. ಬಟ್ ಸ್ವಲ್ಪ ಶೆಕೆ ಜಾಸ್ತಿ ಅಲ್ಲ ಮಂಗಳೂರಲ್ಲಿ, ಎಸಿ ಹಾಕೊಂಡು ಹೋಗ್ಬೋದು. ಓಕೆ. ಸೊ ಶಿವಲೀಲೆ. ಒಂದು ಏನ್ ಹೇಳ್ತೀರಿ, ಒಂದು ಸುಂದರವಾದ ಪ್ರೇಮ ಕಥೆ. ಸುಂದರವಾದ ಪ್ರೇಮ ಕಥೆ. ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕಲ್ಲ ಸರ್, ಸಪ್ತಮಿ ಗೌಡ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾಕ್ಕೆ ಫಸ್ಟ್ ಸರ್ ಅವ್ರನ್ನ ಆಯ್ಕೆ ಮಾಡಿದಾಗ ನಾನು ಶನಿಲ್ಗುರೆಲ್ಲ ಸ್ವಲ್ಪ ಬೇಡವಾ ಅಂತ ಇವ್ರು ಅಂತ ಹೇಳಿದ್ವಿ. ಅಂದ್ರೆ ಬಿಕಾಸ್ ಒಂದೇ ರೀಸನ್ಗೆ, ನಮ್ಮ ಸ್ಲ್ಯಾಂಗ್, ಈ ಬೆಲ್ಟ್ ನಾವು ಈಗ ಈ ಕಡೆ ಸಿನಿಮಾ ಮಾಡೋದ್ರಿಂದ ಅವರ ಭಾಷೆಯಲ್ಲಿ ವ್ಯತ್ಯಾಸ ಆಗ್ಬಹುದು. ಅವರು ಈಗ ಬ್ಯಾಂಗ್ಳೂರ್, ನಾವು ತುಂಬಾ ಡಿಫ್ರೆನ್ಸ್ ಇರುತ್ತೆ ಭಾಷೆಯಲ್ಲಿ. ಸೊ ಅದನ್ನ ಅವರಿಗೆ ಕಷ್ಟ. ಅಂದ್ರೆ ಅವರು ಸಿನಿಮಾಕ್ಕೂ ಹೊಸೊಬ್ರು, ಒಂದೇ ಸಿನಿಮಾ ಮಾಡಿರೋದು, ಅದ್ರಲ್ಲೂ ನಾಟ್ ಎ ಲೀಡ್ ಅಲ್ಲ, 3 ಜನ ಇದ್ರು ಆ ಸಿನಿಮಾದಲ್ಲಿ, ಅದ್ರೊಂದು ಇವರು ಚೆನ್ನಾಗಿ ಮಾಡಿದ್ರು ಆ ಸಿನಿಮಾದಲ್ಲಿ. ಆಕ್ಚುಲಿ ಚೆನ್ನಾಗಿ ಮಾಡಿದ್ರು. ಬಟ್ ಇದ್ರಲ್ಲಿ ಒಂದಷ್ಟು ಈ ನೇಟಿವಿಟಿಗೆ ಬೇಕಾಗುವ ಹಾಗೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ನೋಡ್ಲಿಕ್ಕೆ. ಆಕ್ಚುಲಿ ತುಂಬಾ ಸುಂದರವಾಗಿದ್ರು, ಅವ್ರ ಸ್ಕಿನ್ ಎಲ್ಲ ಅಷ್ಟು ಚೆನ್ನಾಗಿದೆ, ಅಷ್ಟು ಗ್ಲೋ ಇದೆ. ಬಟ್ ಇದಕ್ಕೆ ನಾವು ಅಷ್ಟು ಗ್ಲೋ ಬೇಡ, ಸ್ವಲ್ಪ ಆತರ ಇರೋರನ್ನ ಆಯ್ಕೆ ಮಾಡಿದ್ರೆ ಬೆಟರ್ ಅನ್ನುವಂಥದ್ದೆಲ್ಲ ಇತ್ತು. ಒಂದಷ್ಟು ಹೆಸರುಗಳನ್ನ ಸಹ ನಾವು ಹೇಳಿದ್ವಿ ಸರ್ಗೆ, ಬೇಡ ಅವರೆಲ್ಲ ಬೇಡ. ನೀವು ಮೇ ಬಿ ಪರಿಚಯ ಇರ್ಲಿಲ್ಲ, ಆಕ್ಚುಲಿ ಪರಿಚಯ ಇದ್ರೆ ಮೊದಲೊಂದು ಸಂದರ್ಶನ ಕೊಡ್ಬೇಕಿತ್ತು ನೀವು. ಸೊ ಅವ್ರು ಹೇಳಿದ್ರು ಬೇಡ, ಮೊದಲೇ ಶೆಟ್ಟೀಸ್ ಅಂತ ಬರುತ್ತೆ, ನಾವ್ ಹೇಳಿದವರು ಶೆಟ್ಟೀಸ್ ಆಗಿದ್ರು ಪಾಪ, ಬೇಡ ಅಂತಂದ್ರು. ಆಮೇಲೆ ಸಪ್ತಮಿ ಗೌಡದ್ದು ಇದಾಯ್ತು, ಸೆಲೆಕ್ಷನ್ ಆಯ್ತು. ಬಟ್ ಈ ಸಿನಿಮಾಕ್ಕೆ ಅವ್ರು ಕೊಟ್ಟು ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್. ಸಪ್ತಮಿ ಅವರು 1-2 ತಿಂಗಳು ಬಂದು ಇಲ್ಲೇ ಇದ್ರು, ಕುಂದಾಪುರದಲ್ಲಿ ಇದ್ರು. ಅವ್ರ ಅಮ್ಮನ ಇದ್ರು ಪಾಪ. ಅವರು ಎಸ್ ಕೆ ಉಮೇಶ್ ಅವ್ರ ಮಗಳು, ಆಕ್ಚುಲಿ ನಿಮ್ಗೆ ಗೊತ್ತಿದೆ. ಹೌದು. ಬಟ್ ಆ ಅಹಂ ಎಲ್ಲೂ ಇಲ್ಲ ಅವ್ರಿಗೆ. ತುಂಬಾ ಕ್ಲೋಸ್ ಆಗಿ ಎಲ್ಲರ ಹತ್ರ ಮಜಾ ಮಾಡ್ಕೊಂಡು ಗಮ್ಮತ್ ಮಾಡ್ಕೊಂಡು ಮಾಡ್ತಾರೆ. ಒಂಥರ ಮಗು ತರ ಅವಳು, ಮಕ್ಕಳ ತರ ಇಡೀ ದಿನ ಚಾಕ್ಲೇಟ್ ತಿನ್ಕೊಂಡು. ವರ್ಕ್ಶಾಪ್ ಗೆಲ್ಲ ಹಾಗೆ ನಾವು 10 ಗಂಟೆ ಹೇಳಿದ್ರೆ 9:45 ಬಂದು ವೆಯ್ಟ್ ಮಾಡೋರು, 9:30 ಬಂದು ವೆಯ್ಟ್ ಮಾಡೋರು.
ನೀವು ರೆಡಿ ಇಲ್ವಾ ಓಕೆ ಅಂತ ನಾವೇ 10ವರೆಗೆ ಹೋಗೋದು. ಹಾಗಾಗ್ತಾ ಇತ್ತು ತುಂಬಾ. ಅಂದ್ರೆ ಸುಮಾರು ಯಾರಿಗೂ ಗೊತ್ತಾಗಿಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಈ ಸಿನಿಮಾದಲ್ಲಿ. ಡೆಡಿಕೇಶನ್ ಅಂತೂ ಅದಕ್ಕೆ ಸಿಕ್ಕಿದೆ ಅವರಿಗೆ ಆ ಒಂದು ಫಲ ಏನಿದೆ ಅದು ಸಿಕ್ಕಿದೆ ಆ ಸಿನಿಮಾ ಆದ್ಮೇಲೆ. ತುಂಬಾ ಒಳ್ಳೆ ವ್ಯಕ್ತಿತ್ವ. ಅಂಡ್ ಎಲ್ಲೋ ಹೋದ್ರು ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ. ಅಲ್ಲ ಸರ್, ಅವರು ನಾನು ಫಸ್ಟ್ ಕ್ವಶನ್ ರಿಷಬ್ ಶೆಟ್ಟಿಗೆ ಹೇಳಿದೆ, ಅದಕ್ಕೂ ಇಷ್ಟು ಎಕ್ಸ್ಪ್ಲನೇಷನ್. ಹೀರೋನ್ ಹೇಳಿದ ತಕ್ಷಣ ನಿಮ್ದು ಎಕ್ಸ್ಪ್ಲನೇಷನ್ ಬರ್ತಾ ಇದೆ ನೋಡಿ. ಅಲ್ಲ ಅಂದ್ರೆ ರಿಷಬ್ ಶೆಟ್ಟಿ ಅವ್ರ ಸರ್ ಬಗ್ಗೆ ನಾನು ಹೇಳುವ ಅಗತ್ಯ ಏನೇ ಇಲ್ಲ ಆಕ್ಚುಲಿ. ಸುಮಾರು ಜನರು ಗೊತ್ತಿದೆ ಅವರು ಯಾವ ತರ ಏನು ಎಲ್ಲ. ಬೇರೆ ಒಂದು ಇಂಟರ್ವ್ಯೂಗಳನ್ನು ಅವ್ರು ಹೇಳಿದೀನಿ ಅವ್ರ ಬಗ್ಗೆ. ಮೇ ಬಿ ಹೀರೋಯಿನ್ ಬಗ್ಗೆ ನೀವೇ ನನ್ನ ಹತ್ರ ಕೇಳಿರೋದಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಫಸ್ಟ್ ಟೈಮ್ ನೀವು ಅಷ್ಟೊಂದು ಕೇಳಿರ್ಲಿಲ್ಲ ನನ್ನ ಹತ್ರ, ಹೇಳ್ತಾ ಇದ್ದೀನಿ. ಯಾರು ಒಬ್ರೇನು ಕೇಳಿದ್ದಾರೆ ಮತ್ತೆ ಅದೇ ಇವ್ರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಹೇಳಲೇಬೇಕು. ಅಂದ್ರೆ ಅವರು ಮಾಡಿದನ್ನು ನಾವು ಖಂಡಿತವಾಗ್ಲು ಡೆಡಿಕೇಶನ್ ಕೊಟ್ಟಿದ್ದಾರೆ, ಅದಕ್ಕೊಂದು ಸಫಲತೆ ಸಿಕ್ಕಿದೆ. ಅದು ತಂಡಕ್ಕೂ ಪ್ಲಸ್ ಆಗಿದೆ. ಆಕ್ಚುಲಿ ಯಾವುದೇ ಸಿನಿಮಾ ನೋಡಿದ್ರು ಒಂದು ಹೀರೋಯಿನ್ ಗ್ಲಾಮರ್ ಆಗಿ ಅಥವಾ ಯಾವುದೋ ಒಂದು ಸಣ್ಣ ರೋಲ್ ಆಗಿರುತ್ತೆ. ಬಟ್ ಇದ್ರಲ್ಲಿ ನಾವು ಅವರನ್ನು ಹೇಗೆ ನೋಡಿದ್ವಿ ಅಂತ ಹೇಳಿದ್ರೆ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ ಅನ್ನೋದ್ ರೀತಿ ನೋಡಿದ್ವಿ. ಸೊ ಬಹುಶಃ ಅವರ ಒಳ್ಳೆತನಕ್ಕೆ ಸಿಕ್ಕಿದಂತಹ ಪಾತ್ರ ಅಂತ ಹೇಳಿ. ಮೂಗುತಿ ಎಲ್ಲ ಚುಚಿಸಿದವರಿಗೆ ಪಾಪ ಇದೇ ಹೋಲೇ ಇರ್ಲಿಲ್ಲ. ಹೌದಾ? ಎರಡು ಕಡೆ, ಒಂದ್ ಕಡೆ ಅಲ್ಲ ಸರ್ ಹೇಳಿದ, ಎರಡು ಕಡೆ ಚೆನ್ನಾಗಿ ಕಾಣಿಸ್ತದೆ. ಎರಡು ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ರಾಜ್ಬಿ ಶೆಟ್ಟಿ ಅವರು ಏನ್ ಹೇಳೋಣ ಅವ್ರ ಬಗ್ಗೆ. ಬಹುಶಃ ಇಲ್ಲಿ ಕೂತಿದ್ದನು ನಾನು ಅವರಿಂದಾನೆ. ಅಯ್ಯಯ್ಯೋ. ನನ್ ಒಂದು ಮೊಟ್ಟೆ ಕತೆ ಫಸ್ಟ್ ಕನ್ನಡ ಸಿನಿಮಾ, ಅದು ಶ್ರೀನಿವಾಸ್. ಈಗಲೂ ಶ್ರೀನಿವಾಸ್ ಅಂತ ಕಲಿಯೋರು ಇದ್ದಾರೆ ಸುಮಾರು ಜನ ಹೇಳೋರು ಇದ್ದಾರೆ, ನಿಮಗೆ ಏನೇ ಮಾಡಿ ನೀವು ಶ್ರೀನಿವಾಸ್ ಪಾತ್ರ ಸೂಪರ್ ಅಂತ ಹೇಳಿ ಇವಾಗ ಹೇಳೋರು ಇದ್ದಾರೆ. ಸೊ ಅವ್ರಿನ ಗುರುಗಳು, ನನ್ನ ವೆಲ್ ವಿಶರು, ನನ್ನ ಮೆಂಟರು ಎಲ್ಲ ಅವರೇ. ಅಂದ್ರೆ ಮೊದಲು ನಾನು ಈ ಸಿನಿಮಾದ ಬಗ್ಗೆ ನಂಗೆ ಅಷ್ಟೊಂದು ಇದಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಆ ಸಿನಿಮಾ ಆದ್ಮೇಲೆ ಸುಮಾರು ಸಿನಿಮಾಗಳು ಬರ್ತಾ ಇತ್ತು, ಸುಮಾರು ಸಿನಿಮಾಗಳು ಬಿಟ್ಟಿದ್ದೀನಿ. ಒಂದು ಮೊಟ್ಟೆ ಆದ ಟೈಮಲ್ಲೇ ಅದೇ ತರದ ಪಾತ್ರಗಳು ಬರುವಾಗ ಅವ್ರು ಫಸ್ಟ್ ಹೇಳಿ ಇದೇ ತರ ಪಾತ್ರ ನಿಮ್ಗೆ ಸುಮಾರು ಬರ್ತದೆ ಪ್ರಕಾಶ್ ಮಲ್ಕೊಡ್ಸಿ ಅಂತ. ಸೊ ಅದನ್ನು ನಾನು ಸುಮಾರು ಬಿಟ್ಟಿದ್ದೆ. ಮತ್ತೆ ಹೊಸ ಸಿನಿಮಾಗಳು ಬಂದಾಗ ಒಂದೊಂದು ಪಾತ್ರಗಳನ್ನ ನಾನು ಅವ್ರ ಕೇಳ್ತಾ ಇದ್ದೆ, ಯಾವ ತರ ಪಾತ್ರ ಇದು ಅಂತ. ಅದಾದ್ಮೇಲೆ ಅವ್ರ ಹತ್ರ ಕೇಳಿ ಮತ್ತೆ ಸರ್ಗೆ ರಾಜ್ ಸರ್ಗೆ ಫೋನ್ ಮಾಡ್ತಾ ಇದ್ದೆ, ಈ ತರ ಏನು ಅವರು ಟಿಪ್ಸ್ ಎಲ್ಲ ಕೊಡ್ತಾ ಇದ್ರು. ಮತ್ತೆ ಪಾಪ ಅವ್ರ ಕೆಲಸದಲ್ಲಿ ಪ್ರತಿ ಸಲ ನಾವು ಅದನ್ನೇ ಮಾಡ್ಕೊಂಡು ಹೋಗುದು ಸರಿ ಆಗಲ್ಲ. ಸೊ ಇವಾಗ ಓಕೆ, ಸ್ವಲ್ಪ ನಾನು ಅಂದ್ರೆ ಈ ಒಂದು ಮೊಟ್ಟೆ ಕತೆ ಬಂದಾಗ ನನಗೆ 40 ವರ್ಷ ಪ್ರಾಯ ಆಗಿದ್ರು, ಬಟ್ ನಾನು ಮಗು ಅವಾಗ. ಇವಾಗ ಸ್ವಲ್ಪ ಬೆಳೆದು ಸ್ವಲ್ಪ ದೊಡ್ಡವನಾಗಿದ್ದೀನಿ, ಸ್ವಲ್ಪ ಅದು ಗೊತ್ತಾಗ್ತಾ ಇದೆ, ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಸಣ್ಣ ಬ್ರೇಕ್ ತಗೊಂಬರೋಣ. ಅದಕ್ಕಿಂತ ಮುಂಚೆ ಒಂದು ಟಾಸ್ಕ್ ನಿಮ್ಗೆ ಕೊಡ್ತೇನೆ. ಸೊ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಗೆ ಕಾಂತಾರ ಮೂವಿ ನೋಡಿದ ನಂತರ ನಮ್ಗೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇರಲ್ಲ ಅಂತ ಮೂವಿ ಅದು. ಸೊ ಈಗ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇನೆ ಸರ್. ಕಾಂತಾರ ಮೂವಿ ಬಗ್ಗೆ ನೀವು ಕುಂದಾಪುರ ಕನ್ನಡದಲ್ಲಿ, ನಿಮ್ಗೆ ಎಷ್ಟು ಗೊತ್ತಿದೆ ಸ್ವಲ್ಪ ಕುಂದಾಪುರ ಕನ್ನಡದಲ್ಲಿ ಒಂದು ಕಾಂತಾರ ಮೂವಿಯನ್ನ ನೀವು ಹೊಗಳಬೇಕು ಆಡಿಯನ್ ಆಗಿ. ಎಂತ ಪಿಕ್ಚರ್ ಮಾಡಿದ್ ಮಾರ, ಸೂಪರ್ ಪಿಕ್ಚರ್ ಇತ್ತು ಮಾರ್ರೆ. ಒಂದ್ಸಲ ನೋಡಿದ್ರೆ ಸಾಕಾಗುದಿಲ್ಲ, ಮತ್ತೆ ನೋಡ್ಬೇಕು. ಈಗ ಸರಿ ಬರೋದಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ತುಳುವಲ್ಲಿ ನಿಮ್ಮ ಒಂದು ಭಾಷೆಯಲ್ಲಿ ನಿಮ್ಗೆ ಜಾಸ್ತಿ ಒಳ್ಳೇದಲ್ಲ ತುಳುವಲ್ಲಿ. ಸೊ ತುಳುವಲ್ಲಿ ಪಿಕ್ಚರ್ ಅಂತೀನಿ ನಲ್ಲ ರೋಬರ್ ಪಣ್ಣ ಸತ್ತ ಪಿಕ್ಚರ್ ಲಾಸ್ಟ್ ಒಂಜಿ 4 ಗಂಟೆ ಉಂಡದೆ ಪಿಕ್ಚರ್. ಈರುವ ತಿಂದು ಬಿಡ್ತಾರ ಮಾರ ಮೊರಪಂಚೊಂಡಿರ್ನ ಆಡಿಯನ್ಸ್ ಆಗಿ. ಖಂಡಿತ ಸರ್. ಸೊ ನಾಟಕದ ಸ್ಟೈಲ್ ಅಲ್ಲಿ ಹೇಳಿದ್ದಾರೆ, ಡ್ರಾಮಾ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಅದು ಪಿಕ್ಚರ್ ಪ್ರಕಾಶ್ ಎಂಕ್ ನೆನ್ಪುರ ತೂನಗ ಅವನು ಮಾರ್ರೆ ಯಾಲ್ಲೊಂಜಿ ಪಾತ್ರ ಏನೊಂಜಿ ಉಂತುನ ಪಾತ್ರ ಅನ್ಲೆಂಗ್ ಲೈದವ್ರು ಮಾರ್ರೆ ಅನ್ ಬೈದು ಸುಮಾರು ಜನ ಲೈದರಿಗತ್ತೆ ಮಾರ್ರೆ ಇರು ಒಂಜಿ ಲೈದವ್ರು ಮಾರ್ರೆ ಅನ್ಲ ಬೈದುವೆ ಬಂದಿದೆ. ಸೊ ಪ್ರಕಾಶ್ ಸರ್ನ ಪಕ್ಕದ ಮನೆಯವ್ರು ಮಾತಾಡಿದ್ರೆ ಹೇಗಿರುತ್ತೆ ಸಿನಿಮಾದ ಬಗ್ಗೆ? ಪಕ್ಕದ ಮನೆಯಲ್ಲಿ ಮಾತಾಡೋದಿಲ್ಲ ಕಮ್ಮಿ, ಇದು ಸ್ಲ್ಯಾಪ್ ಅಲ್ಲಿ ಎಲ್ಲಿದ್ರೆ ಬರೀ ಸಿಂಬಲ್ ಅಲ್ಲಿ ಇರ್ತೀನಿ ನಾನು ಸಹ. ಅಂದ್ರೆ ನಾನು ಸಿಟೋಟಿಗೆ ಬಂದ್ರೆ ಫೋನ್ ಅಲ್ಲಿ ಮಾತ್ರ ಬರ್ತೀನಿ, ಇಲ್ಲದ ಒಳಗೆ ಇರ್ತೀನಿ. ಟಿವಿ ಸೌಂಡ್ ಜೋರ್ ಇರುತ್ತೆ, ಅಮ್ಮ ಟಿವಿ ನೋಡ್ತಾ ಇರ್ತಾರೆ, ಅವರಿಗೆ ಸ್ವಲ್ಪ ಜಾಸ್ತಿ ಇರ್ತಾರೆ ವಾಲ್ಯೂಮ್ ಅವರು. ಸೊ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೊರಗೆ ಬರ್ತೀನಿ, ಸಿಟೋಟಿಗೆ ಬಂದ್ರೆ ಆಗ ಯಾರಾದ್ರೂ ಇರ್ತಾರೆ ಅಲ್ಲಿ, ಈಗ ಮಾಡ್ತಾರೆ ಅಷ್ಟೇ. ಪ್ರಕಾಶ್ ಸರ್ ಇದು ಅಮ್ಮ ರಿವ್ಯೂ ಕೊಟ್ರೆ ಯಾವ್ದು ಸಿನಿಮಾದ ಅವ್ರ ರಿವ್ಯೂ ಕೊಡ್ತಾನೆ ಇರ್ತಾರೆ ಬಿಡಿ, ಅಂದ್ರೆ ಮನೇಲಿ ಇರ್ತಾರಲ್ವಾ. ಏನ್ ಹೇಳ್ತಾರೆ? ಹೇಳಿ ಆಯ್ತು, ನಿನ್ನೆ ಒಂದು ಕಲಾ ಮಾಧ್ಯಮದವ್ರು ಬಂದಿದ್ರು ಮನೆಗೆ ಸಂದರ್ಶನಕ್ಕೆ. ಸೊ ಮನೇಲಿ ಅವ್ರಿಗೆ ಹೇಳಿದ್ರು, ನನ್ಗೆ ಆಸೆ ಇತ್ತು ದೊಡ್ಡ ಕಲಾವಿದನಾಗಬೇಕು ಅಂತ. ಅದಾಗಿದೆ ಈಗ. ಇನ್ನು
ಇನ್ನು ಕಲಾವಿದನೆಲ್ಲ ಹಾಗೆ ಇತ್ತು, ಇನ್ನೊಂದು ಸ್ವಂತ ಮನೆಯಲ್ಲಿ ಆಗ್ಬೇಕು ಅವ್ನಿಗೆ. ನಾನು ಸಾಯಿ ಮುಂಚೆ ಆಗ್ಬೇಕು ಅಂತ. ತಾಯಿ ಯಾವಾಗ 100%. ಅಂದ್ರೆ ಅವ್ರು ಯಾವತ್ತು ಒಳ್ಳೆ ಅಂದ್ರೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಯಸ್ತಾ ಇರ್ತಾರಲ್ವಾ. ಸೊ ಆಗುತ್ತೆ, ಇದೆಲ್ಲ ಆಗಿದೆ ಅಂತ ಇನ್ನೊಂದೊಂದು ಅದೊಂದು ಆಗುದಿಲ್ಲ, ಎಲ್ಲ ದೈವ ಇಚ್ಛೆ. ಎಸ್, ಒಬ್ಬ ವಿಲನ್ ಒಂದು ನಿಜ ಜೀವನದಲ್ಲೂ ರೌಡಿ ಶೀಟರ್ ಅನ್ಕೊಂಡೆ, ಅವನ ಸಿನಿಮಾ ನೋಡಿದ ನಂತರ ಯಾವ ರೀತಿ ಅದನ್ನ ಡಿಸ್ಕ್ರೈಬ್ ಮಾಡ್ಬೋದು? ಪ್ರಕಾಶರ coba suka kan dia. Ada bicara dan ಇಷ್ಟ ಸಾರ ಬೋಬು ಜಾ ಬಿಚ್ಚ ಬೋಗಲ್ವಾ ಜವನರು ಪಂಡರ್ ಮಂಡು ಹೋಯಿನ ಗಡ್ಡ ಚಂಡ ನೆಕ್ಸ್ಟ್ ಅಲ್ಲಿ ಬಲ್ಲೆ ಉಂತನವರು ಪೆಟ್ಟದ ಬರ ಸೀನಿದ್ರ ಬಲ್ಲೆ ಮಲ್ಕ ಹಾವೆ ಪೆಟ್ಟದ ಸೀನಿದ್ರ ಓಕೆ. ಸೊ ಈಗ ಪ್ರಕಾಶ್ ಸರ್ ಇದ್ದು ಶತ್ರು ಅವರ ಅಂತ ಹೇಳಿದ್ರೆ ಪ್ರಕಾಶ್ ಸರ್ ನೋಡಿದ್ರೆ ಜಲಸು ಮಾತಾಡುದಿಲ್ಲ, ಆದ್ರೂ ನಿಮ್ಮನ್ನ ನೋಡಿ ಖುಷಿಯಾಗಿದೆ ಅವರಿಗೆ. ಅವ್ರು ಹೇಗೆ ನಿಮ್ಮನ್ನ ಹೋಗೋದು? ಮೇ ಬಿ ನನಗೆ ಅಂದ್ರೆ ತುಂಬಾ ಶತ್ರುಗಳಿಲ್ಲ ಆಕ್ಚುಲಿ, ಬಿಕಾಸ್ ನಾನು ಕೆಲಸ ಕೋಪ ಮಾಡಿದ್ರು ಸ್ವಲ್ಪ ಸಮಯ ಬಿಟ್ಟು ನಾನೇ ಮಾತಾಡ್ತೀನಿ, ಆ ತರ ಇರುತ್ತೆ. ಅವರು ಮಾತಾಡ್ತಾರೆ, ತುಂಬಾ ಜನ ಕೋಪ ಮಾಡೋರು ಇಲ್ಲ. ಶತ್ರುಗಳಿದ್ರು ಸ್ವಲ್ಪ ಜಲಸಿ ಇರುತ್ತೆ ಸರ್. ಓಕೆ, ಎಡ್ಡಾತೀನಿ ಬಿಚ್ಚರ್ ಎಡ್ಡಾನ್ ಅವಳೊಂಜಿ ಇಂದು ಮಾತ್ರ ಅವ್ನಿಗೆ ಗಾಡಿ ಬರ್ಬೋದು ಸೀನ್ ಇದೆ ಅವ್ಳು ಪಿರಾದ ಒಂಜಿ ಎಡ್ಡ ಮಲ್ತೋಲಿ ಅವ್ರು ನನ್ನಲ್ಲ ಅದೇ ಬೊಕ್ಕೊಂಜಿ ಗೊತ್ತು ಬೊಕ್ಕೊಂಜಿ ಅವು ಈರವು ಒಂದು ಬರ್ಬಾರದೆ ಅಡೆಗೆ ಇಂಚ ಪೂಜೆ ಒಂದು ಅವು ಅಂದ್ರೆ ಮಣ್ಣು ಬರ್ಬಿಡ್ತಿತ್ತು ನಾನು ಬೊಕ್ಕ ಎಡ್ಡ ಆತಂತ ಅಂತಾರೆ ಶೆಟ್ರ್ ಬರ ಎಡ್ಡ ಆಗಲ್ದೇರು ಶೆಟ್ರ್ನ ಎಡ್ಡ ಆತನು ಅಲ್ಲಿ ಹೀರೋಯಿನ್ ಬಸತ್ತಾನ ಅದೇ ಗೊತ್ತಾಗೋಣ ಮಲ್ದೇರು ಅಂದ್ರೆ ಪೂರ ಎಡ್ಡ ಮಲ್ದೇರು ಸರಿ ಎಡ್ಡ ಕ್ರೇಜಿ ಸರ್, ಕ್ರೇಜಿ. ಇದು ಸೂಪರ್ ಆಗಿತ್ತು. ಸೊ ಇದೇ ಫೀಲ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳೋದು ಬಾಕಿ ಇದೆ, ಒಂದು ಬ್ರೇಕ್ ತಗೊಂಡ್ಬರ್ತೇನೆ, ಓಕೆನಾ? ಎಸ್. ಸೊ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಆದ ನಂತರ ಮಾತುಕತೆ ಮುಂದುವರಿತದೆ. ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸೊ ಸರ್ ನಮ್ ಜೊತೆ ಇದ್ದಾರೆ, ಮಾತಾಡೋಣ. ಸರ್, ನೀವ್ ಹೇಳಿದ್ರೆ ನಂಗೆ ಸ್ವಲ್ಪ ಮುಂಗೋಪ ಅಂತ. ಸೊ ಕೋಪ ಬಂದಾಗ ಪ್ರಕಾಶ್ ಸರ್ ಹೇಗಿರ್ತಾರಂತ ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಈಗ ಒಂದು ಗೆಸ್ಟ್ ಆಗಿ ಬರುವಾಗ ಆ ಒಂದು ವಿನಯತೆ, ಆ ಒಂದು ಖುಷಿ ಅದು ನೋಡಿದೆ ನಾನು, ನೆಗಡುದನ್ನು ನೋಡಿದೆ, ಎಕ್ಸ್ಪ್ರೆಷನ್ ಅನ್ನು ನೋಡಿದೆ. ಕೋಪ ಬಂದಾಗ ಪ್ರಕಾಶ್ ಸರ್ ಏನ್ ಮಾಡ್ತಾರೆ, ಎಂತೆಲ್ಲ ಬಾಯಲ್ಲಿ ಬರ್ತದೆ ಸರ್? ಕೆಟ್ಟ ಪದಗಳಂತ ಖಂಡಿತ ಬರುದಿಲ್ವಾ? ಬಟ್ ಇಲ್ಲ, ತುಂಬಾ ಅಂದ್ರೆ ಈಗ ನಾವು ಸಿನಿಮಾದಲ್ಲಿ ಯೂಸ್ ಮಾಡಿದ್ರಲ್ಲ ಅಂತೆಲ್ಲ ಬರುದಿಲ್ಲ, ತುಂಬಾ ರ್ಯಾರ್ ಅದ ನನ್ನ ಬಾಯಲ್ಲಿ ಬರುದು, ಅಂತೆಲ್ಲ ಬರುದಿಲ್ಲ. ಓಕೆ, ಈಗ ಪ್ರಕಾಶ್ ಸರ್ ನಾನೊಂದು ಸಿಚುವೇಶನ್ ಕೊಡ್ತೇನೆ ನಿಮ್ಗೆ ಸುಲಭ ಆಗ್ಲಿ. ಸೊ ಪ್ರಕಾಶ್ ಸರ್ ಹತ್ರ ನಿಮ್ಮ ಹತ್ರ ಬಂದು ಒಬ್ಬ ವ್ಯಕ್ತಿ ಏನೋ ಹೇಳ್ತಾನೆ, ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಂದು ಹೇಳ್ತಾನೆ, ಆದ್ರೆ ಅದನ್ನೇ ಅವ್ರ ಎದುರಲ್ಲಿ ನೀವು ಮಾತಾಡಿ ಸಾಲ್ಟ್ ಔಟ್ ಮಾಡಕ್ ನಾನು ಹಾಗೆ ಹೇಳಲೇ ಇಲ್ಲ ಅನ್ನೋದನ್ನ ಸುಳ್ಳಾಗಿ ಹೇಳ್ತಾನೆ. ಸೊ ಆಗ ಪ್ರಕಾಶ್ ಸರ್ಗೆ ಯಾವ ರೀತಿ ಕೋಪ ಬರುತ್ತೆ? ಅದೇ ಕೋಪ ಬರುತ್ತೆ, ಅಂದ್ರೆ ಇದೆಲ್ಲ ಬರುತ್ತೆ ನಮ್ಮ ಬಾಯಲ್ಲಿ, ಮೂಜಿಗಷ್ಟೇ ಪಂಚರ್. ಬಟ್ ತುಂಬಾ ಫಂಬಲ್ ಆಗುತ್ತೆ ನಾನು ಆ ಟೈಮಲ್ಲಿ ಮಾತ್ರ ಅಂತ ಮಾತಾಡ್ತೀನಿ. ಅಂದ್ರೆ ವೆರಿ ಸ್ಪೀಡ್, ಸೆಂಟರ್ ಫ್ರೂಟ್ ತಿಂದಾಗೆ ಒಂದು ಡ್ರಾಮಾದಲ್ಲೂ ಮಾಡಿದೆ ನಾನು. ಆತರ ತುಂಬಾ ಈಗ ನಾನೆಂತ ಅನ್ಕೊಳ್ಳಿ ಸರ್, ಯಾರು ರೆಕಾರ್ಡ್ ಮಾಡಿದ್ರೆ ಒಳ್ಳೇದಿತ್ತು ಅಲ್ವಾ? ಈಗ ನಾನೆಂತ ಅನ್ಕೊಳ್ಳಿ, ನಾನು ಯಾರಿಗಾದ್ರೂ ನಿಮ್ಮನ್ನು ಬತ್ತಿರ್ತೀನಿ, ಅವ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ, ಸುಳ್ಳೆ ಆಕ್ಚುಲಿ. ಸೊ ನೀವು ನಂಗೆ ಹೇಗೆ ಬೈತೀರಾ ಸರ್? ಈಗ ಮಾಡಿ ಪಂಡತೆ ಬೋಡ್ಚಂದ್ರ ಪಂಡದ ಇತ್ತೆ ಎದುರು ಬೇತನ ಆಯ್ತು ನೀ ಮರ್ಲಕ್ಕ ಅಕಲ ಎಂಡ ಬರ್ ಗೊತ್ತ ಗೊತ್ತಾನತ ಉಲ್ಟಾ ಆತೆ ಓಕೆ ಏರುಂದು ಭುಜ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಮಾಡಿ, ಇದಕ್ಕಿಂತ ಸ್ಪೀಡ್ ಆಗಿ ಮಾತಾಡ್ತೀನಿ. ಸಿಟ್ಟು ಬರ್ತಾ ಇಲ್ಲ ಆಕ್ಚುಲಿ, ನಿಮ್ಗೆ ಇಷ್ಟು ಚೆನ್ನಾಗಿದ್ರೆ ಹೇಗೆ ಸಿಟ್ಟು ಬರುತ್ತೆ? ಇದನ್ನಾಗಿ ಪ್ರೋಮೋಗೆ ಪ್ಲೀಸ್. ಓಕೆ ಸರ್, ನಿಮ್ಗೊಂದು ಕೆಲವೊಂದು ಕ್ವಶನ್ಸ್ ಕಳಿಸ್ತೇನೆ, ಫನಿ ಕ್ವಶನ್ಸ್, ತುಂಬಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಡಿ, ಲಾಜಿಕಲ್ ಆಗಿ. ನೀವು ಕ್ವಶನ್ ಎಲ್ಲ ಕೇಳಿ ಕಲ್ತಿದೆ SLC ಮಾಡ್ರೆ ತುಂಬಾ ಸುಮಾರು ಪದಗಳು ನಂಗೆ ಅದೇ ಹೇಳಿದೆ, ನಂಗೆ ಬುಕ್ಕಿಶ್ ಆಗಿದೆ ಸರ್. ಅಂತದ್ದು ಏನಿಲ್ಲ ಸರ್, ಇದ್ರಲ್ಲಿ ತಲೆ ಇಲ್ಲದವರು ಆನ್ಸರ್ ಮಾಡ್ಬೋದು, ಬಾಯಿ ಇರ್ಬೇಕಷ್ಟೇ. ತುಟಿ ತುಟಿ ಸೇರಿದಾಗ ಏನಾಗುತ್ತೆ? ಕಿಸ್ ಆಗುತ್ತೆ ಅಲ್ಲ, ಬಾಯಿ ಮುಚ್ಚುತ್ತೆ. ಎಸ್. ಸೊ ಈ ತರದ ಕ್ವಶನ್ ಸರ್. ಓಕೆ, ನಾ ಮಾಡೋದನ್ನೆಲ್ಲ ಕೇಳಿದ್ರೆ ಮತ್ತೆ ಗೊತ್ತಾಗುತ್ತೆ. ಓ ಸರ್,
ಸುಮ್ನೆ ನಿಮ್ಗೆ ರಾಮಪಣ್ಣ ಅಂತ ಪಾಠ ಕೊಟ್ರ ಸರ್? ಆಕ್ಚುಲಿ ಅದು ಸುಮಾರು ನಡೀತಾ ಇದೆ. ಯಾವ್ದು ಅಂದ್ರೆ ಆಗಲ್ಲ, ಸಿನಿಮಾದಲ್ಲಿ ಸರ್ ಹೇಳ್ತಾರೆ ನಿಮಗೆ ಸುಮ್ಮನೆ ರಾಂಪ ಕೊಟ್ಟರೆ, ರಾಂಪಗಳು ಬೇರೆ ಸುಮಾರು ಜನ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಈಗ ಒಂದು ಕ್ವಶನ್, ಒಂದು ರನ್ನಿಂಗ್ ರೇಸ್ ಆಗ್ತಾ ಇದೆ ಆಯ್ತಾ, ಒಬ್ಬ ವ್ಯಕ್ತಿ ಸೆಕೆಂಡ್ ಪ್ಲೇಸ್ ಅಲ್ಲಿರೋನನ್ನ ಬೀಟ್ ಮಾಡ್ತಾನೆ, ಆಗ ಅವನು ಎಷ್ಟನೇ ಪ್ಲೇಸ್ಗೆ ಹೋಗ್ತಾನೆ? ಸೆಕೆಂಡ್ ಪ್ಲೇಸ್ ಇರೋನ ಬೀಟ್ ಮಾಡ್ತಾನೆ. ಹೌದು, ಸೆಕೆಂಡ್ ಪ್ಲೇಸ್ ಇರೋನನ್ನ ಹಿಂದಕ್ಕೆ ಹಾಕ್ತಾನೆ, ಆಗ ಅವನು ಎಷ್ಟನೇ ಪ್ಲೇಸ್ಗೆ ಹೋಗ್ತಾನೆ? ಸೆಕೆಂಡ್ ಗೆ ಬರ್ತಾನೆ ಅವನು. ವೆರಿ ಗುಡ್, ಕರೆಕ್ಟ್ ಆನ್ಸರ್. ಫಸ್ಟ್ ಬೇರೆ ಇದ್ದಾನೆ ತಾನೆ? ಗೊತ್ತಾಯ್ತಲ್ಲ ಸರ್, ನಂಗೆ ಗೊತ್ತಾಗಿರ್ಲಿಲ್ಲ. ಹೌದು, ಒಬ್ಬ ಹುಡುಗ ಡಾಕ್ಟರ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಓಕೆನಾ? ಒಬ್ಬ ಹುಡುಗ ಡಾಕ್ಟರ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಡಾಕ್ಟರ್ನ ಮಗ ಆ ಹುಡುಗ. ಡಾಕ್ಟರ್ನ ಮಗ? ಹಾ, ಡಾಕ್ಟರ್ನ ಮಗ ಆ ಹುಡುಗ. ಆದ್ರೆ ಆ ಹುಡುಗನ ಅಪ್ಪ ಅಲ್ಲ ಡಾಕ್ಟರ್, ಮತ್ಯಾರು? ಒಂದು ಹುಡುಗ ಡಾಕ್ಟರ್ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಡಾಕ್ಟರ್ನ ಮಗ ಆ ಹುಡುಗ, ಆದ್ರೆ ಹುಡುಗನ ಅಪ್ಪ ಅಲ್ಲ ಡಾಕ್ಟರ್, ಮತ್ಯಾರು? ಕಮಾನ್ ಪ್ರಕಾಶ್ ಸರ್. ಡಾಕ್ಟರ್ ಜೊತೆ ಒಂದು ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ, ಅವನು ಆ ಡಾಕ್ಟರ್ನ ಮಗ. ಆ ಡಾಕ್ಟರ್ನ ಮಗ, ಹೌದು. ಬಟ್ ಆ ಹುಡುಗನ ಅಪ್ಪ ಡಾಕ್ಟರ್ ಅಲ್ಲ. ಹೌದು. ಎಂತ ಕ್ವಶನ್, ಯೋಚನೆ ಮಾಡಿ. ತುಂಬಾ ಟಫ್ ಇದೆ. ತುಂಬಾ ಸಿಂಪಲ್. ಏನಾದ್ರು ಕ್ವಶನ್ ಆನ್ಸರ್ ಹೇಳಿದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ. ಹೇಳ್ಬಿಡಿ ಸರ್, ಮನ್ಸಲ್ಲಿದ್ದದನ್ನ ಹೇಳ್ಬಿಡಿ. ಇಲ್ಲ ತೊಂದ್ರೆ ಇಲ್ಲ, ಬೇಡ ಅದು. ನೀವೇ ಹೇಳಿ, ಸೋತೆ ನಾನು. ಗೊತ್ತಾಗ್ಲಿಲ್ಲ? ಡಾಕ್ಟರ್ ಅದಮ್ಮ ಅವನದ್ದು. ನಗಲಿಕ್ಕೆ ಬರ್ಲಿಲ್ಲ. ಸುಮ್ನೆ ಎಷ್ಟೆಲ್ಲ ತಲೆ ಯೋಚನೆ ಮಾಡ್ತೀರಿ ನೀವೆಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಬರೆಯೋದ್ರಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗುತ್ತೆ. ಬರೆಯೋದ್ರಲ್ಲ ಸರ್, ಇದು ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೆ ಈಗ ಒಮ್ಮೆಲೆ ಕೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಮೀನುಗಳಿಗೆ ಭಯ ಇರುವಂತ ದಿನ ಯಾವುದು? ಮೀನುಗಳಿಗೆ? ಹಾ, ಮೀನುಗಳಿಗೆ ಭಯ ಇರುವಂತ ದಿನ ಯಾವುದು? ಬಲೆ ಬರೋದು, ಬಲೆ ಬರೋದು, ಬಲಿಪುಲೆಮೆ ಅಂತ ಬಲೆ ಹಾಕ್ತಾರಲ್ಲ, ಬಲೆ ಬರೋದು, ಅಂಚು ಬಲೆ ಬಲಿ 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 ಅಂತ. ನಂಗೆ ಗೊತ್ತಿರ್ಲಿಲ್ಲ ಮೀನುಗಳಿಗೆಲ್ಲ ಮಾತಾಡ್ಕೋತಿರ್ತಾರೆ ಅಂತ. ಹಾಗೆ ಗೊತ್ತಾಗ್ತಿಲ್ವಾ? ಮೀನುಗಳಿಗೆ ಯಾವ ದಿನ ಭಯ ಇರುತ್ತೆ ಸರ್? ಭಯನಾ? ಹಿಂಗೆ ಪದಾರ್ಥ ಮಾಡೋಗಲ್ಲ, ಇತ್ತೆ 3 ಗೊತ್ತಾಗ್ತಿಲ್ಲ? ಫ್ರೈಡೆ. ಓ, ಫ್ರೈಡೆ ಭಯ, ಕರೆಕ್ಟ್. ಓಕೆ, ಸೊ ಇನ್ನೊಂದು ಕ್ವಶನ್, ಲೈಸೆನ್ಸ್ ಇಲ್ಲದ ಡ್ರೈವರ್ ಯಾರು? ಲೈಸೆನ್ಸ್ ಇಲ್ಲ ಡ್ರೈವರ್? ಹೌದು. ಹೆವಿ ರೈಡರ್ ನಾನು, ನಂಗೆ ಗೊತ್ತಿಲ್ಲ. ಈಗ ಎಲ್ಲ ಕಡೆ ಪೋಸ್ಟರ್ ಬರ್ತದೆ ಹೆವಿ ರೈಡರ್ ಅಂತ ಹೇಳಿ, ಬಟ್ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಲೈಸೆನ್ಸ್ ಇಲ್ಲದ ಡ್ರೈವರ್ ಯಾವ್ದು ಸರ್? ಯೋಚನೆ ಮಾಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ. ಗೊತ್ತಾಗ್ತಿಲ್ಲ? ಸ್ಕ್ರೂ ಡ್ರೈವರ್. ಸ್ಕ್ರೂ ಸ್ವಲ್ಪ ಟೈಟ್ ಮಾಡ್ಬೇಕು ಎಲ್ಲ ಯೋಚನೆ ಬರ್ಬೇಕಾದ್ರೆ. ಓಕೆ, ವಾದಿಸಲು ಹಾಗೂ ತೀರ್ಪು ನೀಡಲಾಗದ ಕೇಸ್ ಯಾವುದು? ವಾದ ಮಾಡ್ಲಿಕ್ಕೂ ಆಗಲ್ಲ, ತೀರ್ಪು ಕೊಡ್ಲಿಕ್ಕೂ ಆಗಲ್ಲ ಅಂತ ಕೇಸ್ ಯಾವುದು? ಕರೆಕ್ಟ್. ಎಸ್. 50ರಿಂದ 2 ಎಷ್ಟು ಸರ್ತಿ ಕಳಿಬಹುದು? 50ರಿಂದ 2 ಎಷ್ಟು ಸಲ ಕಳಿಬಹುದು? ಒಂದೇ ಸಲ. ವೆರಿ ಗುಡ್ ಸರ್, ಬ್ರಿಲಿಯಂಟ್ ಆಗ್ತಿದ್ದೀರಲ್ಲ. ನಿಮ್ ಜೊತೆ ಸೇರಿದ್ದಾರೆ ಈಗ, ಗಾಳಿ ಬೀಸ್ತಾ ಇದೆ ಈ ಕಡೆ. ಓಕೆ, ಸೊ ಇನ್ನೊಂದು ಕ್ವಶನ್, ಒಂದು ಕ್ಯಾಬಿನ್ ನಲ್ಲಿ ಕತ್ತಲೆ ಇದೆ ಸರ್, ನಿಮ್ ಕೈಯಲ್ಲಿ ಈಗ ಬೆಂಕಿ ಪೆಟ್ಟಿಗೆ ಇದೆ ಆಯ್ತಾ, ನೀವು ಫಸ್ಟ್ ಯಾವ್ದನ್ನ ಹಚ್ಚುತ್ತೀರಾ? ಆಪ್ಷನ್ಸ್ ಕೊಡ್ತಾನೆ, ಅಲ್ಲಿ ಪೇಪರ್ ಇದೆ, ಕ್ಯಾಂಡಲ್ ಇದೆ, ದೀಪ ಇದೆ, ಬೆಂಕಿ ಇದೆ, ಯಾವ್ದನ್ನ ಹಚ್ಚುತ್ತೀರಾ? ಕ್ಯಾಬಿನ್ ಅಲ್ಲಿ ಫುಲ್ ಕತ್ತಲೆ ಇದೆ, ಸೊ ನಿಮ್ ಕೈಯಲ್ಲಿ ಬೆಂಕಿ ಪೆಟ್ಟಿಗೆ ಇದೆ, ನೀವು ಯಾವ್ದನ್ನ ಫಸ್ಟ್ ಹಚ್ಚುತ್ತೀರಾ? ಬೆಂಕಿ ಇದೆಯಲ್ಲ, ಮತ್ತೆ ಹಚ್ಚಿದೆ ಬೆಂಕಿ ಪೆಟ್ಟಿಗೆ ಇರೋದು, ಬೆಂಕಿ ಹಚ್ಬೇಕು ಅಂತ ಹೇಳಿದ್ರೆ ಪೇಪರ್ ಇದೆ, ಕ್ಯಾಂಡಲ್ ಇದೆ, ಮತ್ತೇನಿದೆ? ಬೆಂಕಿ ಇದೆ. ಲೈಕ್ ಬೆಂಕಿ ಈಗ ಕಟ್ಟಿಗೆ ಅದೆಲ್ಲ ರೆಡಿ ಮಾಡಿರ್ತೀರಾ? ಹಾಗೆ ಬೆಂಕಿ ಇದೆ ಅಂದ್ರೆ ಬೆಂಕಿ ಇದೆಯಾ ಆಲ್ರೆಡಿ ಅಂತ? ಇಲ್ಲ ಸರ್, ಅಷ್ಟು ಕ್ಲೇವರ್ ಆಗ್ಬೇಡಿ ನೀವು. ಕ್ಯಾಬಿನ್ ಅಂದ್ರೆ ಯಾವ್ದ್ರ ಕ್ಯಾಬಿನ್ ಅದು? ಫುಲ್ ಕತ್ತಲೆ ಸರ್, ಯಾವ್ದೊಂದು ರೂಮ್ ಅನ್ಕೊಳ್ಳಿ, ಕ್ಯಾಬಿನ್ ಕನ್ಫ್ಯೂಷನ್ ಬೇಡ, ರೂಮ್ ಅನ್ಕೊಳ್ಳಿ. ನಂಗೆ ಬೆಳಕು ಬೇಕು, ನಂಗೆ. ಹೌದು ಬೇಕು. ನೀವು ಫಸ್ಟ್ ಯಾವ್ದನ್ನ ಹಚ್ಚಿಸ್ತೀರಾ? ಬೆಂಕಿ ಪೊಟ್ಟಣ ಹಚ್ತೀನಿ. ಕರೆಕ್ಟ್ ಸರ್, ಏನ್ ಸರ್? ಓಕೆ, ತಲೆ ಮೇಲೆ ಕಾಲಿಟ್ಟು ನಡೆಯುವಂತಹ ಪ್ರಾಣಿ ಯಾವುದು? ತಲೆ ಮೇಲೆ ಕಾಲಿಟ್ಟು ನಡೆಯುವ ಪ್ರಾಣಿನ? ಹೌದು. ನೋಡಿಲ್ಲ ನಾನು. ನೋಡಿದಿರಿ ಸರ್? ಹೌದಾ? ಡೆಫಿನೆಟ್ ಆಗಿ. ತುಂಬಾ, ಖಂಡಿತವಾಗ್ಲು. ಕಾಲಿಟ್ಟ ಕೈ ಇಟ್ಟ? ಕಾಲಿಟ್ಟು.
ಯೋಚನೆ ಮಾಡಿ ಯಾವ್ದಪ್ಪ ಅದು? ಈ ಪ್ರಾಣಿ ವಿಷಯ ಹೇಳದಿದ್ರೆ ಮತ್ತೆ ರಾತ್ರಿ ಆ ಪ್ರಾಣಿ ಓಡಿಸ್ಕೊಂಡ್ ಬರುತ್ತೆ. ಹೌದಾ? ಹೌದು, ಯೋಚನೆ ಮಾಡಿ. ತಲೆ ಮೇಲೆ ಕಾಲಿಟ್ಟು ನಡೆಯುವಂತ ಪ್ರಾಣಿ ಯಾವುದು? ಸೊಳ್ಳೆಯ? ಯೋಚನೆ ಮಾಡಿ, ಯೋಚನೆ ಮಾಡಿ. ಪ್ರಾಣಿ ಹ ಗೊತ್ತಾಗ್ತಿಲ್ವಾ? ಗೊತ್ತಾಗಿಲ್ಲ. ಏನು? ನಂತರಲ್ಲಿ ಏನಿಲ್ಲ, ಅದಕ್ಕೆ ನಂಗೆ ಗೊತ್ತಾಗಿಲ್ಲ. ತಲೆಯಲ್ಲಿ ಕೂದಲೇ ಕಮ್ಮಿ ಅಲ್ಲ? ಹೌದು, ಸಾರಿ. ಅದಕ್ಕೆ ಭಯ ಆಗುತ್ತೆ. ಇದೇ ಬತ್ತ ತೋಜ್ವಿ ಬೇತೊಡ್ಲ ಪೈ ಮೇಲೆ. ಓಕೆ, ಸೊ ಈಗ ಒಂದು ವರ್ಷದಲ್ಲಿ ಒಂದು 31 ದಿನ ಅಂತ ಇರುತ್ತೆ, 30 ದಿನ ಅಂತ ಇರುತ್ತೆ, 28 ದಿನ ಅಂತ ಇರುತ್ತಲ್ವಾ? ಸೊ ಎಷ್ಟು ತಿಂಗಳಲ್ಲಿ 28 ದಿನ ಇರುತ್ತೆ? ಫೆಬ್ರವರಿ ಒಂದೇ ತಿಂಗಳು. ರಾಂಗ್. ಎಲ್ಲ ತಿಂಗಳು 28 ಇರುತ್ತಲ್ವಾ ಸರ್? ಹಂಗೆ ಕೇಳಿದ್ರಾ? ಓಕೆ ಓಕೆ, ಸಾರಿ, ಕರೆಕ್ಟ್. ಏನಿದ್ರು ನಮ್ಮ ಕ್ವಶನ್ ನಮ್ಮದೇ ಆನ್ಸರ್. ಸೊ ಹೇಗನ್ನಿಸ್ತು ಕ್ವಶನ್ ರೌಂಡ್? ಸೂಪರ್, ಮಜಾ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದ್ರ ಸ್ವಲ್ಪ ಕಳಿಸಿ ಆಯ್ತಾ, ನಾನು ಬೇರೆ ಬೇರೆಯವರಿಗೆ ಕೇಳ್ಬೋದಲ್ಲ ಸರ್? ಸೊ ಇದು ನನ್ನ ಈಗ ಕ್ವಶನ್ ಇದೆ, ಸಿಂಪಲ್ ಕ್ವಶನ್. ರಾಮಪಣ್ಣನ ಅಪ್ಪ ಅಮ್ಮನಿಗೆ ಮೂವರು ಮಕ್ಕಳು. ರಾಮಪಣ್ಣನ ಅಪ್ಪ ಅಮ್ಮನಿಗೆ ಮೂವರು ಮಕ್ಕಳು. ಫಸ್ಟಿನವ ಏಪ್ರಿಲ್, ಸೆಕೆಂಡಿನವ ಮೇ, ಥರ್ಡಿನವ? ಫಸ್ಟಿನವ ಏಪ್ರಿಲ್, ಸೆಕೆಂಡ್ ಮೇ, ಮೂರನೇವರ ಅಪ್ಪ. ಕರೆಕ್ಟ್ ಆನ್ಸರ್. ಬ್ರಿಲಿಯಂಟ್ ಆಗ್ಬಿಟ್ರಿ ಸರ್. ಲಾಸ್ಟ್ ಕ್ವಶನ್ ವರ್ಕ್ ಆಗ್ಲಿಲ್ಲ. ಎಸ್, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ದೀಪಾವಳಿ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ, ಇಷ್ಟು ಖುಷಿ ಆಯ್ತಲ್ಲ. ಆಹಾ, ಓಕೆ ಸರ್. ಸೊ ಕಾರ್ಯಕ್ರಮ ಎಂಡ್ ಮಾಡೋ ಹತ್ರ ಬರ್ತಾ ಇದ್ದೇವೆ. ನಾನ್ ನಿಮ್ಗೊಂದು ಸೀರಿಯಸ್ ಆಗಿ ಒಂದು ಆಟೋ ಬಾಂಬ್ ಹಾಕ್ಲಾ? ಹಾಕ್ತೇನೆ, ತೊಂದ್ರೆ ಇಲ್ಲ. ಸೊ ಪ್ರಕಾಶ್ ಸರ್ಗೆ ಅವರ ಟ್ಯಾಲೆಂಟ್ಗೆ ತಕ್ಕದಾದಂತಹ ಪಾತ್ರೆಗಳು ಸಿಗ್ತಾ ಇದೆಯಾ? ಈ RRR ಬೇಸಲ್ಲೇ ನಿಮಗೆ ನಿಮ್ಮ ಪ್ರತಿಭೆ ಕಾಣಿಸ್ತಾ ಇದೆಯೋ, ಅಥವಾ ಇಡೀ ಪ್ರಪಂಚಕ್ಕೆ, ಅಥವಾ ಕನ್ನಡಕ್ಕೆ, ಅಥವಾ ತುಳುಗೆ ನಿಮ್ಮ ಪ್ರತಿಭೆ ಕಾಣಿಸ್ತಾ ಇದೆಯಾ? ಅದ್ರ ಬಗ್ಗೆ ನಾನು ಗೊತ್ತಿಲ್ಲ ನಂಗೆ. ಫೀಲ್ ಇದೆಯಾ ಸರ್ ಯಾವತ್ತಾದ್ರೂ? ಅದ್ ಕ್ವಶನ್ ನಿಮ್ಗೆ ಬಂದಿದೆ? ಇದೆ, ಕೆಲವೊಂದ್ಸರಿ ಇದ್ದೇ ಇರುತ್ತೆ. ನಮ್ ಟೀಮ್ ಅಲ್ಲಿ ಡೆಫಿನೆಟ್ ಆಗಿ ಇವಾಗ ರಾಜ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಷ್ಟೇ, ಸ್ವಾತಿ ಮುತ್ತಿನ ಮಳೆಯಲ್ಲಿ. ಅದರಲ್ಲಿ ಪಾತ್ರ ಇಲ್ಲ ನಮ್ಗೆ. ಮೇ ಬಿ ಅವ್ರಿಗೆ ಇರ್ಬೋದು. ಇದರಲ್ಲಿ ಪ್ರಕಾಶನ ಗೋರ್ಪನ ಪಾತ್ರ ಇಂಜಿನಿಯರ್, ಅದು ತೊಂದ್ರೆ ಇಲ್ಲ. ಅಂತದ್ದು ಇದ್ರೆ ಒಳ್ಳೇದು. ಬಿಕಾಸ್ ಈ ಸಿನಿಮಾ ಕೆಲವೊಂದು ಸಿನಿಮಾದಲ್ಲಿ ಒಂದಿನ ಹೋಗಿ ಮಾಡಿದೀನಿ ನಾನು, ಒಂದೇ ದಿನ ಹೋಗಿ ಮಾಡಿ ಬಂದಿದ್ದೀನಿ. ಆ ಆಯ್ಕೆಗಳು ಅವ್ರು ಮಾಡಿದಾಗ ಮೇ ಬಿ ಅವರಿಗೆ ಗೊತ್ತಿರ್ಬೇಕು ಅನ್ನುವಂಥದ್ದು. ಈ ಪಾತ್ರ ಇವರು ಇದ್ರಲ್ಲಿ ಚೆನ್ನಾಗಿ ಫುಲ್ ಅಪ್ ಮಾಡ್ತಾರೆ, ಅಥವಾ ಈ ಚಿಕ್ಕ ಪಾತ್ರ ಅದು ಪರವಾಗಿಲ್ಲ. ಒಂದು ಕ್ಯಾರೆಕ್ಟರ್ ಚಿಕ್ಕದ, ಈಗ ಕಾಂತಾರದಲ್ಲೂ ಒಂದು 2 ನಿಮಿಷ ಬಂದ ಪಾತ್ರನೂ ಕ್ಲಿಕ್ ಆಗಿದೆ. ಆ ತರ ಒಂದು ಡೆಪ್ತ್ ಇರುವಂತದ್ದು. ಸೊ ಇಂಥ ಪಾತ್ರಗಳು ಬಂದಾಗ ತೊಂದರೆ ಇಲ್ಲ. ನೀವು ಕೇಳಿದ ಒಳ್ಳೆ ಆಯ್ತು. ಒಂದು ಡೈರೆಕ್ಟರ್ಗೆ ನಾನು ಅವ್ರ ದೊಡ್ಡ ಫಸ್ಟ್ ಸಿನಿಮಾ, ಫಸ್ಟ್ ಡೈರೆಕ್ಷನ್, ಬಟ್ ಅವ್ರು ಪ್ರೀತಿ ಕರೆದಿದ್ದಾರೆ ನಾ ಸಿನಿಮಾಕ್ಕೆ. ಬಟ್ ಆ ಪಾತ್ರದಲ್ಲಿ ಅಂತದ್ದು ಏನು ಇರ್ಲಿಲ್ಲ. 2-3 ದಿನ ಶೂಟ್ ಇತ್ತು, ಬಟ್ ಏನು ಇರ್ಲಿಲ್ಲ. ಓಕೆ, ಯಾರು ಮಾಡ್ಬೋದಿತ್ತು ಅನ್ಸುತ್ತೆ ನಂಗೆ, ಯಾರು ಮಾಡ್ಬೋದಿತ್ತು. ಅಥವಾ ನಾನು ರಾಂಗ್ ಥಿಂಕ್ ಮಾಡಿದ್ರೆ ಅದು ಗೊತ್ತಿಲ್ಲ. ನಾನು ಕೇಳಿದೆ, ಅವನು ಹೇಳ್ದ ಆಮೇಲೆ, ಹೌದು ಸರ್ ಕರೆಕ್ಟ್ ನೀವು ಹೇಳಿದ್ದು, ಬಟ್ ನೀವು ನನ್ನ ಸಿನಿಮಾಕ್ಕೆ ಬೇಕಿತ್ತು ಅಂದ. ಸಿನಿಮಾಕ್ಕೆ ನೀವು ನಂಗೆ ಬೇಕಿತ್ತು, ನೀವು ಅದಕ್ಕೆ ಓಕೆ, ನಿನ್ ಪ್ರೀತಿಗೆ ನಾನು ಯಾವ್ದು ಚಿರಋಣಿ. ಬಟ್ ನೆಕ್ಸ್ಟ್ ಟೈಮ್ ನೀವು ಸಿನಿಮಾ ಮಾಡಿದಾಗ ದಯವಿಟ್ಟು ಒಳ್ಳೆ ಪಾತ್ರ, ಒಂದು ಅದಕ್ಕೆ ಏನಾದ್ರು ಒಂದು ಅರ್ಥ ಇರ್ಲಿ, ಅಲ್ಲ ಭಾರ ಇಲ್ಲ. ಅಂದ್ರೆ ಅಟ್ಲೀಸ್ಟ್ ಆ ಪಾತ್ರ ಕಾಮಿಡಿ ಆದ್ರೂ ಪರವಾಗಿಲ್ಲ, ಆ ಪಂಚುಗಳಾದ್ರೂ ಬೇಕು. ಜನ ಇಷ್ಟಪಡುವಂತದ್ದು ಅದೇ. ಸಬ್ಜೆಕ್ಟ್ ಸೀರಿಯಸ್ ಪಾತ್ರಗಳೆಲ್ಲ ಆಗಿರ್ಬೋದು, ಅದಕ್ಕೊಂದು ವ್ಯಾಲ್ಯೂ ಇರ್ಬೇಕು. ಅದಕ್ಕೆ ಹಾಸ್ಯ ಅಂತ ಬಂದಾಗ ಒಂದಷ್ಟು ಪಂಚುಗಳ ಆ ಪಾತ್ರದಿಂದ ಬರದೇ ಇದ್ರೆ ವೇಸ್ಟ್ ಅಲ್ವಾ? ನನ್ನನ್ನು ಹಾಕೊಂಡು ಒಂದೇ ಒಂದು ಪಂಚುಗಳಿಲ್ಲ ಆ ಪಾತ್ರದಲ್ಲಿ, ನನ್ನ ಮುಖಾಂತರ ಬಂದಿಲ್ಲ. ಸುಮ್ನೆ ಬೈಯೋದು ಆ ತರ ಇದೆ, ಕೆಲಸದವ್ರಿಗೆ ಬೈಯೋದು, ಪಂಚ್ ತರ ಏನಿಲ್ಲ. ಅದಕ್ಕೆ ನಂಗೂ ಅನಿಸ್ತು ಏನಕ್ಕೆ ಬೇಕು ಅಂತ. ಅಷ್ಟಿಷ್ಟು ನನ್ಗೂ ಅದನ್ನ ಏನದು ಇಂಪ್ರೂವೈಸ್ ಮಾಡೋಕ್ಕೂ ಅಲ್ಲಿ ಸ್ಪೇಸ್ ಏನಿಲ್ಲ. ಈಗ ಒಂದು ಇಂಪ್ರೂವೈಸ್ ಮಾಡ್ಬೇಕಾದ್ರೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ನಂಗೆ, ಇದನ್ನ ಈ ತರ ತಗೊಂಡೋಗ್ಬೋದು ಅಂತ. ಸೊ ಹಾಗೆ ಅನಿಸ್ತು, ಹೇಳಿದ್ದೀನಿ ಕೂಡ. ಸೊ ಅದು ಒಳ್ಳೆ ಆಯ್ತು ನಿಮ್ಗೆ ಕೇಳಿದ್ದು. ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಚೂಸಿ ಆಗ್ತಾ ಇದ್ದೇನೆ. ಈಗ ಮೊನ್ನೆ ಒಂದು ಸಿನಿಮಾ 2 ದಿನಕ್ಕಿಲ್ಲ ಸರ್ ಮಾಡಲ್ಲ ಅಂತ, 2 ದಿನ ಅಂದಾಗ್ಲೇ ಮಾಡಲ್ಲ ಅಂದೆ. ಬಿಕಾಸ್ ಕ್ಯಾರೆಕ್ಟರ್ ಲೆಂತ್ ಅಂತ ಅಲ್ಲ, ಬಟ್ ಏನ್ ಇರಲ್ಲ, ಬಂದೋಗಿ. ಅದೇ ಈಗ ಭಯ. ಈಗ ಸುಮಾರು ಸಿನಿಮಾಗಳು ರಿಲೀಸ್ ಇದೆ, ಮೊದ್ಲು ಹಳೇದು 3 ವರ್ಷ ಮೊದ್ಲೆಲ್ಲ ಮಾಡಿದ್ದು. ಸೊ ಅದ್ರಲ್ಲಿ ಏನ್ ಇರಲ್ಲ ಪಾತ್ರಗಳು, ಕೆಲವೊಂದು ಪಾತ್ರಗಳು. ಬಟ್ ಹೊಟ್ಟೆಪಾಡು ಮಾಡ್ಲೇಬೇಕು ನಾವು, ಬೇರೆ ಕೆಲಸ ಇಲ್ಲ, ಬೇರೆ ಸೋರ್ಸ್ ಇಲ್ಲ, ಮಾಡ್ಲೇಬೇಕಾಗುತ್ತೆ.
ಫ್ಯಾಮಿಲಿ ಇದ್ದಾರೆ, ಮಕ್ಕಳಿದ್ದಾರೆ, ಅಮ್ಮ ಇದ್ದಾರೆ. ಸೊ ಮಾಡ್ಲೇಬೇಕು. ಬಟ್ ಇವಾಗ ಸ್ವಲ್ಪ ಅದೇ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಪಾತ್ರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ನಾನ್ ನಿಮಗೆ ಪ್ರಶ್ನೆ ಹಾಕಿದ್ದಲ್ಲ ಸರ್, ಜನರ ತಲೆಗೊಂದು ಪ್ರಶ್ನೆ ಬಿಟ್ಟಿದ್ದೇನೆ. ಸೊ ನಿಮಗೆ ಅಂತಹ ಪಾತ್ರಗಳು ಸಿಗ್ಲಿ ಅನ್ನುವಂಥದ್ದು ನಮ್ಮ ಭಾವನೆ. ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಟ್ಯಾಲೆಂಟ್ ಏನು ಅಂತ ನಾವು ಕೆಲವೇ ಸಿನಿಮಾಗಳಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನೀವು ಕನ್ನಡ ಚಿತ್ರರಂಗದ ದೊಡ್ಡ ಹಾಸ್ಯ ನಟ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ. ದೀಪಾವಳಿ ದಿನದವತ್ತು ನಾನು ನಿಮ್ಗೆ ಮನಸಾರೆ ಹಾರೈಸ್ತೇನೆ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗನ್ನಿಸ್ತು ಇವತ್ತಿನ ಈ ಒಂದು ಸ್ಪಂದನದಲ್ಲಿ ನಿಮ್ಮ ದೀಪಾವಳಿ ಸಂಭ್ರಮ ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು. ಅದೇ ನಾನು ಆಗ್ಲೇ ಹೇಳಿದೆ, ತುಂಬಾ ಖುಷಿ ಆಯ್ತು. ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ನಂಗೆ ದೀಪಾವಳಿ. ಇಲ್ಲೇ ತುಂಬಾ ಖುಷಿ ಪಟ್ಟಿದ್ದೀನಿ ಅಂತ ಹೇಳಿ. ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಒಂದು ಅಂದ್ರೆ ಇವಾಗ ಸಂದರ್ಶನಕ್ಕಿಂತ ನಾವು ತುಂಬಾ ಮಜಾ ಮಾಡಿದ್ವಿ ಮಾತಾಡ್ಕೊಂಡು. ಇದೇ ಲೈಫ್ ಅಲ್ಲಿ ಬೇಕಾಗಿತ್ತು. ಕರೆಕ್ಟ್. ಒಂದಷ್ಟು ನೋವುಗಳಿರುತ್ತೆ, ಅದ್ರ ಮಧ್ಯೆ ಇಂಥದ್ದೆಲ್ಲ ಬಂದು ಸೊ ಅದೆಲ್ಲ ಮರ್ತು ಹೋಗುತ್ತೆ. ತುಂಬಾ ಥ್ಯಾಂಕ್ ಯು ನಿಮಗೆ. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಾಗೆ ಪ್ರೇಕ್ಷಕರಿಗೂ, ಹಾಗೆ ನೋಡುವಂತ ಎಲ್ಲಾ ಪ್ರೇಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಪಟಾಕಿ ಹಚ್ಚುವಾಗ ಜಾಗರೂಕತೆಯಿಂದ ಪಟಾಕಿ ಹಚ್ಚಿ. ಮಕ್ಳ ಕೈಲೆಲ್ಲ ದೊಡ್ಡ ದೊಡ್ಡ ಪಟಾಕಿಗಳನ್ನ ಕೊಡಬೇಡಿ. ಅವರು ಹಠ ಮಾಡ್ತಾರೆ ಅಂತ ಕೊಡಕ್ ಹೋಗೋದೇ ಬೇಡ, ಯಾಕಂದ್ರೆ ಮುಂದೆ ಅದನ್ನ ನಾವು ಅನುಭವಿಸ್ಬೇಕು. ಪಟಾಕಿ ಹಚ್ಚುವಾಗ ಅಕ್ಕಪಕ್ಕದವ್ರ ಮನೆಯವರನ್ನು ಕೂಡ ನೋಡಿ. ನೋಡಿ ಅಲ್ವಾ ಸರ್? ಹೌದು, ಖಂಡಿತ. ಅಂದ್ರೆ ನಾನು ರಾಕೆಟ್ ಎಲ್ಲ ಬಿಡ್ತಾರಲ್ವ, ಯಾರಿಗೂ ತೊಂದರೆ ಕೊಡ್ಬೇಡಿ. ಕೆಲಸ ಎಲ್ಲ ಏನಾಗುತ್ತೆ, ಪಕ್ಕದ ಮನೆ ಇದೇ ಹಚ್ಚಲ್ಲ, ನಾವು ಬಿಡ್ ಜನ ಹೆಂಗ್ ಬಿಡೋಡ್ಸ ಅಂತೇಳಿ ಆತರ ಅವ್ರ ಮನಸ್ಸಿಗೆ ಬೇಸರ ಮಾಡಬೇಡಿ. ಅಂತ ತೊಂದರೆ ಆಗದ ರೀತಿಯಲ್ಲಿ ಹಚ್ಚಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನಿಮ್ಮನ್ನ ಸಂದರ್ಶನ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮಗೆ ನಿಮ್ಮ ಸಮಯವನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿಯ ಪಟಾಕಿ ಯಾವ ರೀತಿ ಸದ್ದು ಮಾಡಿತು ಅಂತ. ಒಬ್ಬ ಅದ್ಭುತ ವ್ಯಕ್ತಿಯ ಅನಾವರಣ, ಅದ್ರ ಜೊತೆಗೆ ಅವರ ಜೊತೆ ಮಾತಿನ ಒಂದು ಚಕಾಮಕಿ ಅಂತ ಹೇಳ್ಬೋದು. ಇದೆಲ್ಲದರ ಖುಷಿಯೊಂದಿಗೆ ನಾನು ಇವತ್ತಿನ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೇನೆ. ಈ ಖುಷಿಯನ್ನ ಎಲ್ಲರಿಗೂ ನೀವು ಹಂಚಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.